ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಉಡುಪಿಯಲ್ಲಿ ಕಳೆದ ಒಂದಷ್ಟು ದಿವಸಗಳಿಂದ ಸಂಜೆ ಆಗೋ ಹೊತ್ತಿಗೆ ದೊಂದಿ ದೀಪದ ಒಂದು ಮೆರವಣಿಗೆ ಅಥವಾ ಪ್ರತಿಭಟನೆ ನಡೀತಾ ಉಂಟು. ಈಗ ಒಂದು ದಿವಸ ನಡೆದಿದ್ದರೆ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಜನಪರ ಸಂಘಟನೆಗಳು ಅವರ ಬೇಡಿಕೆಗಳಿಗೆ ಆಗ್ರಹಿಸಿ ಒಂದು ದಿವಸ ಸಂಜೆ ವೇಳೆ ಈ ರೀತಿಯ ಒಂದು ಪ್ರತಿಭಟನೆ ನಡೆಸುವುದು ಸಾಮಾನ್ಯ. ಆದರೆ ಇದು ನಿರಂತರವಾಗಿ ನಡೀತಾ ಉಂಟು. ಯಾಕೆ ಏನು ಅಂತ ನೋಡ್ತಾ ಹೋದರೆ ಈಗಾಗಲೇ ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ, ಹೆದ್ದಾರಿಯಲ್ಲಿ ದಾರಿದೀಪಗಳಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ. ಈ ವಿಚಾರವಾಗಿ ಯಾಕೆ ಇಂಥ ಒಂದು ಅಭಿವೃದ್ಧಿ ಪಥದಲ್ಲಿರುವಂಥ ಉಡುಪಿಯಲ್ಲಿ ಕೂಡ ಈ ರೀತಿಯ ಸಮಸ್ಯೆ ಇದೆ ಮತ್ತು ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಡುಪಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಅಹಮದ ಅವರು, ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಪು ತಾಲೂಕಿನ ಅಧ್ಯಕ್ಷರಾಗಿರುವಂಥ ಸೈಯದ್ ನಿಜಾಮುದ್ದೀನ್ ಅವರು ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್ ನಮಸ್ಕಾರ ಇಬ್ಬರಿಗೂ ಕೂಡ. ಅಹಮದ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಈ ಹೋರಾಟದ ಮುಂಚೂಣಿಯಲ್ಲಿ ಇರುವವರು. ಜೊತೆಗೆ MS ಸೈಯದ್ ನಿಜಾಮುದ್ದೀನ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಪು ತಾಲೂಕು ಘಟಕದ ಅಧ್ಯಕ್ಷರು. ಇವತ್ತಿನ ಮಾತುಕತೆಯಲ್ಲಿ ಇಬ್ಬರು ಕೂಡ ಹೆದ್ದಾರಿಯಲ್ಲಿ ದೊಂದಿ ದೀಪದ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ಇನ್ನು ಉಡುಪಿ ಜನ, ಕಾಪು ಮತ್ತು ಒಟ್ಟು ಉಡುಪಿ ಜಿಲ್ಲೆಯ ಜನ ಎದುರಿಸ್ತಾ ಇರುವಂಥ ಬೇರೆ ಬೇರೆ ಸಮಸ್ಯೆಗಳು, ನಾಗರಿಕ ಸಮಸ್ಯೆಗಳು, ಇದರ ಬಗ್ಗೆ ಮತ್ತು ಅವರ ವೇದಿಕೆ ವತಿಯಿಂದ ನಡೀತಾ ಇರುವಂಥ ಜನಪರ ಕಾಳಜಿಯ ಹೋರಾಟಗಳ ಬಗ್ಗೆ ಕೂಡ ಇವತ್ತು ಮಾತಾಡಲಿಕ್ಕಿದ್ದಾರೆ. ನಾವು ಮೊದಲ ಅರ್ಧದಲ್ಲಿ ನಾವು ಪರ್ಟಿಕ್ಯುಲರ್ಲಿ ಉಡುಪಿಯಲ್ಲಿ ಈ ಒಂದು ದೊಂದಿ ದೀಪದ ಪ್ರತಿಭಟನೆ ಬಗ್ಗೆನೇ ಮಾತಾಡಲಿಕ್ಕಿದ್ದೇವೆ. ನೀವು ಈಗಾಗಲೇ ಟಿ ವಿಯಲ್ಲಿ ಅಥವಾ ಎಲ್ಲ ಕರಾವಳಿಯ ಟಿ ವಿಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಈ ಪ್ರತಿಭಟನೆಯನ್ನು ನೋಡಿದ್ದೀರಿ. ನಾನು ಒಂದಷ್ಟು ವಿಜುವಲ್ಗಳು ಕೂಡ ಇದ್ದಾವೆ. ಇವರ ಸಂಜೆ ಹೊತ್ತಿಗೆ ನಡೆಯುವಂಥ ಈ ಒಂದು ಪ್ರತಿಭಟನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಉಡುಪಿಯ ಕರಾವಳಿ ಬೈಪಾಸ್ನಿಂದ ಅಂಬಾಗಿಲು ತನಕ ಈ ಯುವಕರು, ರಕ್ಷಣಾ ವೇದಿಕೆಯ ಯುವಕರು ಸಂಜೆ ಆಗ್ತಾ ಇರೋ ಹಾಗೆ ಈ ರೀತಿಯಾಗಿ ದೊಂದಿಗಳನ್ನು ಅಥವಾ ದೊಂದಿ ದೀಪಗಳನ್ನು ನಾವು ಬೆಳಗಿಸ್ತಾರೆ. ಹೌದು, ಈ ರಸ್ತೆಯಲ್ಲಿ ಹೆದ್ದಾರಿಯ ರಸ್ತೆ ಇದು ನೆನ್ಪಿಟ್ಕೊಳ್ಳಿ, ಹೆದ್ದಾರಿಯ ಸರ್ವಿಸ್ ರೋಡ್, ಇಲ್ಲಿ ಸ್ಟ್ರೀಟ್ ಲೈಟ್, ವಿದ್ಯುತ್ ದೀಪಗಳಿಲ್ಲ. ಈ ಕಾರಣಕ್ಕಾಗಿ ಈ ಯುವಕರು ಈ ರೀತಿಯಾಗಿ ಬೆಳಕು ಹಚ್ಚಿ ರಾತ್ರಿ ಹೊತ್ತಲ್ಲಿ ಹೋಗುವಂಥ ಜನರಿಗೆ ಒಂದು ತಕ್ಕ ಮಟ್ಟಿಗೆ ಅದರ ಪ್ರಯೋಜನ ಆಗಲಿ ಅನ್ನುವಂಥ ನೆಲೆಯಲ್ಲಿ, ಜೊತೆಗೆ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಈ ರೀತಿಯ ಒಂದು ವಿಭಿನ್ನ ಶೈಲಿಯ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೀವಂತೂ ಸ್ಟ್ರೀಟ್ ಲೈಟನ್ನು ಕೊಟ್ಟಿಲ್ಲ, ನಾವು ನಮ್ಮ ನೆಲೆಯಲ್ಲಿ ಈ ರೀತಿ ಕೊಡ್ತಾ ಇದ್ದೇವೆ, ಇನ್ನಾದರೂ ಗಮನ ಈ ಬಗ್ಗೆ ನಿಮ್ಮದು ಮತ್ತು ಜಿಲ್ಲಾಡಳಿತ ಜೊತೆಗೆ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಅನ್ನುವಂಥ ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಇವತ್ತಿಗೆದು 5ನೇ ದಿನಕ್ಕೆ ಈ ಒಂದು ಪ್ರತಿಭಟನೆ, ದೊಂದಿ ದೀಪದ ಪ್ರತಿಭಟನೆ ನಡೆಯುವಂಥದ್ದು. ಅನ್ಸಾರ್ ಅವರೇ, ಈ ರೀತಿಯ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಿಕ್ಕೆ ಈಗ ಸ್ಟ್ರೀಟ್ ಲೈಟ್ಸ್, ವಿದ್ಯುತ್ ದೀಪಗಳು ಇಲ್ಲ ಅಲ್ಲಿ ನೀವು ಈ ಸ್ವರೂಪದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈ ರೀತಿ ಒಂದು ಆಯ್ಕೆ ಮಾಡಿಕೊಂಡದ್ದು ಹೇಗೆ, ಏನು ಅಂತ ಸಾಮಾನ್ಯವಾಗಿ ನಾವು ನಿಮ್ಮನ್ನು ಈ ಹಿಂದೆ ಕೂಡ ನೋಡಿದ್ದೆವು. ಅಥವಾ ಯಾವುದೇ ಜನಪರ ಸಂಘಟನೆಯವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಥವಾ ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಅಥವಾ ತಾಲೂಕು ಕಚೇರಿ ಮುಂದೆ ನೀವು ಪ್ರತಿಭಟನೆ ಮಾಡ್ತೀರಿ. ಇಲ್ಲಿ ಈಗ ಪರ್ಟಿಕ್ಯುಲರ್ಲಿ ಸಮಸ್ಯೆಗೆ ಒಳಗಾಗಿರೋ ಜಾಗದಲ್ಲೇ ಬಂದು ಈ ರೀತಿಯ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನೀವು ನಮ್ಮ ಹೋರಾಟದ ಹಿನ್ನೆಲೆಗಳನ್ನು ನೋಡ್ಲಿಕ್ಕೆ ಹೋದ್ರೆ ನಾವು ಯಾವತ್ತೂ ಒಂದು ದಿನದ ಸಾಂಕೇತಿಕ ಹೋರಾಟ ಮಾಡಿ ಕೈ ಬಿಟ್ಟದ್ದು ಯಾವುದೂ ಇಲ್ಲ. ಸರಿ, ನಾವು ಇದೇ ಟೋಲ್ ಗೇಟ್ ನ ವಿಚಾರವಾಗಿರ್ಬೋದು, ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ನ ಸಮಸ್ಯೆಯ ವಿಚಾರದಲ್ಲಿ ಆಗಿರಬಹುದು, ಅದೇ ರೀತಿ ಹಲವಾರು ವಿವಿಧ ವಿಷಯಗಳನ್ನು ಇಟ್ಕೊಂಡು ಎಲ್ಲಿಯವರೆಗೆ ಈ ಸಮಸ್ಯೆ ಪರಿಹಾರ ಆಗುದಿಲ್ಲೋ ಅಲ್ಲಿವರೆಗೆ ಒಂದು ಹೋರಾಟ ಮಾಡುವಂತ ವಿಶೇಷತೆ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ಒಂದು ಹೋರಾಟದ ವಿಶೇಷತೆ. ಅಂದ್ರೆ ಒಂದು ಸಮಸ್ಯೆಯನ್ನು ಅದು ಪರಿಹಾರ ಆಗುವ ತನಕ ನೀವು ಬೆಂಬತ್ತೀರಿ ಅಂತ ಹೇಳುವಂತದ್ದು. ಖಂಡಿತ. ಇದೇ ಟೋಲ್ ನ ವಿಚಾರದಲ್ಲಿ ಪಡುಬಿದ್ರಿ ಟೋಲ್ ನಲ್ಲಿ
ಲೋಕಲ್ ವಾಹನಗಳಿಗೆ ಫ್ರೀ ಕೊಡ್ತಾ ಇದ್ದದನ್ನು ಕ್ಯಾನ್ಸಲ್ ಮಾಡಿದ್ರು. ಆ ದಿವಸ ಆ ಸಮಯದಲ್ಲಿ 32 ದಿನ ನಿರಂತರವಾಗಿ ಅಹೋರಾತ್ರಿ ಹೋರಾಟ ಮಾಡಿ ಪಡುಬಿದ್ರೆ ಲೋಕಲ್ ಜನರಿಗೆ ವಾಪಸ್ ಫ್ರೀ ಮಾಡಿ ಕೊಟ್ಟಂತಹ ಹೋರಾಟವನ್ನು ನಾವು ಮಾಡಿ ಅದ್ರಲ್ಲಿ ಜಯಗಳಿಸಿದ್ದೇವೆ. ಹಾಗಾಗಿ ಒಂದು ದಿವಸದ ಹೋರಾಟ ಎಲ್ಲರೂ ಮಾಡ್ತಾರೆ, ಅದು ಪ್ರಯೋಜನ ಇಲ್ಲ. ಒಂದು ದಿವಸ ಮಾಡಿ ಅವರಿಗೆ ಕ್ಯಾರಿ ಇಲ್ದಾಗ ಆಗ್ತದೆ. ಹಾಗಾಗಿ ನೋಡಿ, ಈ ದಾರಿದೀಪದ ವಿಚಾರ ಹೇಳ್ಬೇಕಂತಾದ್ರೆ ಅದೇ ಬದಿಯಲ್ಲಿದ್ದಂಥ ಸಣ್ಣ ಪುಟ್ಟ ಲೈಟ್ಗಳು ಈಗ ಬಂದಾಗಿ ಕೆಲವು ತಿಂಗಳಾಯ್ತು. ಆದ್ರೆ ಆ ಹೆದ್ದಾರಿಯ ದುರಂತ ಏನಂತಂದ್ರೆ, ಆ ಫ್ಲೈಓವರ್ ಮೇಲೆ ಏನು ಹೈ ಮಾಸ್ಕ್ ತರ ಹಾಕಿದಾರಲ್ಲ, ಅದು ಉದ್ಘಾಟನೆ ಆದ ನಂತರ 10 ನಿಮಿಷ ಬೆಳಗ್ಲಿಲ್ಲ. ಇವತ್ತಿಗೆ ಸಾಧಾರಣ ಒಂದು 4-5 ವರ್ಷ ಏನೋ ಹೆಚ್ಚಿಗಾಯ್ತು. ಇಲ್ಲಿಯವರೆಗೆ ಆ ಲೈಟ್ಗಳು ಬೆಳಗಿದ್ದು ನಾನಂತೂ ನೋಡ್ಲಿಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ನಾವು ನೋಡ್ಲಿಲ್ಲ ಅಂತ. ಉದ್ಘಾಟನೆ ಮಾಡಿದ್ರು ಗೊತ್ತು ನಮ್ಗೆ, ಲೈಟ್ ಕಂಬಗಳು ಮಾತ್ರ ಇದೆ ಅಲ್ಲಿ ಇದೆ. ಆದ್ರೆ ನಿಮ್ಮ ನಿಟ್ಟೂರಿಂದ ಅಂಬಾಗಿಲವರೆಗೆ ಲೈಟ್ ಕಂಬಗಳು ಇಲ್ಲ. ಈ ಡಿವೈಡರ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಂಬಗಳಾಗ್ತಾರೆ, ಆ ಕಂಬಗಳೇ ಇಲ್ಲ. ಎಸ್ ಇದು ಈಗ ನೀವೀಗ ಈ ಚಳವಳಿ ಅಥವಾ ಏನು ಈ ರೀತಿಯ ಒಂದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಈಗ 5ನೇ ದಿವಸಕ್ಕೆ ಏನು ಇದು ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು ಸ್ಥಳೀಯ ಜನರ ಬೆಂಬಲ ಹೇಗೆ ಉಂಟು? ಇದಕ್ಕೆ ಸ್ಪಂದಿಸ್ತಾ ಇದ್ದಾರಾ, ಅಲ್ಲ ರಕ್ಷಣಾ ವೇದಿಕೆಯವರೇ ಮಾತಾಡ್ಲಿ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಖಂಡಿತವಾಗಿ ನಮ್ಮೊಟ್ಟಿಗೆ ಬರ್ತಾರೆ. ದಿವಸ ಸಂಜೆ ಬಂದು ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಮೊನ್ನೆ ಒಬ್ರು ಸುಮಾರು ಒಂದು 50-60 ಆಸ್ಪಾಸ್ನವರ ಪ್ರಾಯದ ಬದಿಯಲ್ಲಿ ನನ್ನ ಮಗಳು ಮೊನ್ನೆ ಕೆಲಸ ಬಿಟ್ಟು ಬರುವಾಗ ಹೆದರಿದ್ಲು. ವಾಪಸ್ ಅಲ್ಲೇ ನಿಂತು ನನಗೆ ಫೋನ್ ಮಾಡಿದ್ಲು, ನಾನು ಬಂದು ಕರ್ಕೊಂಡು ಹೋದೆ. ಇಂಥ ವಿಚಾರಗಳು ದಿವಸ ಒಬ್ಬೊಬ್ರು ಬಂದು ಕತೆ ಹೇಳ್ತಾರೆ ನಮ್ಮೊಟ್ಟಿಗೆ. ಈಗ ನಾವು ಗಂಡಸರಾಗಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ನಾವು ಹೆದರ್ತೇವೆ. ಇಂಥ ನಿಜವಾಗ್ಲೂ ಅಲ್ಲಿ ಆ ವಾತಾವರಣ ನೋಡಿದ್ರೆ ಒಂದು ಭಯಭೀತವಾದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಸಂಜೆ ಆಗ್ತಾ ಸ್ವಲ್ಪ ಕತ್ತಲಾಗಿದೆ ಅಂತ ಹೇಳುವಾಗ ಪಿಕ್ ಪಾಕೆಟ್ ಮಾಡುವಂತವರು, ಕಳ್ಳತನ ಮಾಡುವಂತವರು ಕೂಡ ಬರಬಹುದು, ಅಥವಾ ಮಹಿಳೆಯರಿಗೆ ಟಾರ್ಗೆಟ್ ಮಾಡಿ ತೊಂದರೆ ಮಾಡುವಂತವರು ಕೂಡ ಬರಬಹುದು. ಸೊ ಹಾಗಾಗಿ ಖಂಡಿತಕ್ಕೂ ಇಂಥ ಒಂದು ಏನು ಜನ ಸಂಚಾರದ ಜಾಗದಲ್ಲಿ ಮತ್ತು ಕೂಡ ನಗರ ವ್ಯಾಪ್ತಿಯ ಪ್ರದೇಶ ಅಲ್ವಾ, ವಿದ್ಯುತ್ ದೀಪ ವ್ಯವಸ್ಥೆ ಖಂಡಿತವಾಗಿ ಅಗತ್ಯವಿತ್ತು. ಈಗ ನಗರ ವ್ಯಾಪ್ತಿಯ ಪ್ರದೇಶ ಆಗಿರುವುದರಿಂದ ನಿಮ್ಮ ನಗರಾಡಳಿತದವರು ಏನು ಹೇಳ್ತಾರೆ? ಯಾರಿದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಆರಂಭ ಮಾಡಿ 4 ದಿನ ಆಯ್ತು, ಇವತ್ತು 5ನೇ ದಿನ. 3ನೇ ದಿನಕ್ಕೆ ನಾವು ಉಡುಪಿ ನಗರಸಭೆಗೆ ಧಿಕ್ಕಾರ ಹಾಕಿತು. ನಿನ್ನೆ ಉಡುಪಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಹಾಕಿದ್ದು. ನಿಜವಾಗಿ ನಾನು ಹೇಳ್ಬೇಕಂತಂದ್ರೆ, ಇಷ್ಟು ವರ್ಷ ಆದ್ರೂ ಆ ಜನಸಾಮಾನ್ಯರಿಗೆ ಒಂದು ದಾರಿದೀಪ ಕಲ್ಪಿಸಲಿಕ್ಕೆ ಆಗಿದಂತಹ ಜಿಲ್ಲಾಡಳಿತ ನಾಲಾಯಕ್ ಜಿಲ್ಲಾಡಳಿತ. ನಾವು ಹೋರಾಟ ಮಾಡಿ ಇವತ್ತಿಗೆ 5ನೇ ದಿವಸ ಆಯ್ತು, ಇವತ್ತಿಗೂ ಆ ಸಮಸ್ಯೆಗೆ ಪರಿಹಾರ ಆಗಲಿಲ್ಲ. ಇವತ್ತು ನಾಳೆ 2 ದಿವಸದೊಳಗೆ ನಮ್ಮ ಏನ್ ಹೇಳ್ತಾರೆ, ಒಂದು ಸಾಮಾನ್ಯ ದಾರಿದೀಪದ ಸಮಸ್ಯೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಎಂತ ಜಿಲ್ಲಾಧಿಕಾರಿ ಇದು? ಇಡೀ ಜಿಲ್ಲೆಯ ಬದುಕನ್ನು ಏನು ನೋಡ್ತಾರೆ? ಏನು ಇಡೀ ಜಿಲ್ಲೆದ ಆಡಳಿತ ಮಾಡ್ತಾರೆ ಇವರು? ಒಂದು ಲೈಟ್ ದೀಪ ಅದು ದೊಡ್ಡ ವಿಚಾರಣೆ ಅಲ್ಲ, ಸಾಮಾನ್ಯವಾದದ್ದು. ಒಂದು ಬಲ್ಬ್ ಹೋಗಿರ್ಬೋದು, ಕನೆಕ್ಷನ್ ತಪ್ಪಿರ್ಬೋದು, ಏನಾಗಿರ್ಬೋದು, ಅದನ್ನು ಸರಿ ಮಾಡಿಸ್ಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಇರುತ್ತೆ, ಸರಿ ಮಾಡಿಸ್ಲಿಕ್ಕಾಗತ್ತೆ. ಜಿಲ್ಲಾಧಿಕಾರಿ ಅಯೋಗ್ಯ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಗೆ ಬೇಕಾ? ಇವರಿಗೆ ಸರ್ಕಾರ ಕೊಟ್ಟಂತ AC ಕಾರ್ ಇದೆ, ಇವರು ಕೂಟದ ಕಾರಲ್ಲಿ ಹೋಗ್ತಾರೆ. ಪಾಪ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ದಿವಸ ಕತ್ಲಲ್ಲಿ ಹೋಗೋ ಬದಲು ರಿಕ್ಷಾ ಮಾಡ್ಕೊಂಡು ಹೋಗ್ತಾರೆ, 50 ರೂಪಾಯಿ ಬೇಕು. ಯಾರು ಕೊಡ್ತಾರೆ ಸ್ವಾಮಿ? ನಿಮ್ಗೆ ಸರ್ಕಾರ ಕೊಟ್ಟದ ಕಾರ್ ಇದೆ, ನಿಮ್ಗೆ ಸರ್ಕಾರ ಕೊಟ್ಟದ ಡೀಸೆಲ್ ಇದೆ, ಎಲ್ಲ ಉಂಟು. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? 2 ದಿವಸದೊಳಗೆ ಆ ನಮ್ಮ ದಾರಿದೀಪದ ಸಮಸ್ಯೆಯನ್ನು ಜಿಲ್ಲಾಧಿಕಾರಿ ಸರಿ ಮಾಡಲಿಲ್ಲ ಅಂತ ಆದ್ರೆ, ನಾನು ನಿನ್ನೆ ಹೇಳಿದ್ದೇನೆ, ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ದೊಂದಿ ದೀಪ ಹಿಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಮನೆ ಹೆಚ್ಚು ದೂರ ಇಲ್ಲ, ಅಲ್ಲಿಂದ 2 ಕಿಲೋಮೀಟರ್ ಇರುವಂತದ್ದು, ಜಿಲ್ಲಾಧಿಕಾರಿಯ ಮನೆಯವರೆಗೆ ದೊಂದಿ ದೀಪ ಹಿಡ್ಕೊಂಡು ಹೋಗ್ತೇವೆ ನಾವು. ದಾರಿದೀಪ ಸರಿ ಮಾಡುವಂತ ಜಿಲ್ಲಾಧಿಕಾರಿಗೆ ಆ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯರಲ್ರ ಅವರು. ಎಸ್ ನೋಡೋಣ, ನಮಗೆ ನಿಮ್ಮ ಬೇಡಿಕೆ ಬಗ್ಗೆ ಜಿಲ್ಲಾಡಳಿತ ಏನು ಹೇಳುತ್ತೆ ಅಂತ ಕೂಡ ನೋಡುವ. ಈ ನಡುವೆ ನಮಗೆ ಸ್ಥಳೀಯರಾಗಿರುವಂಥ ಗುರುಚರಣ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಈಗ ಎಸ್ ನಿಮ್ಮ ಕರಾವಳಿ ಬೈಪಾಸ್ನಿಂದ ಅಂಬಾಗಿಲು ತನಕ ಹೆದ್ದಾರಿ ಬದಿಯಲ್ಲಿ ಲೈಟ್ಗಳು ಇಲ್ಲ, ನಿಮಗೆ ಗೊತ್ತಿರುವಂತದ್ದೇ. ಏನ್ ಹೇಳ್ತೀರಿ ಸರ್ ಇಂಥ ಪರಿಸ್ಥಿತಿಯ ಬಗ್ಗೆ? ಲೈಟ್ ಇಲ್ಲದೆ ಅದು ಓವರ್ ಬ್ರಿಡ್ಜ್ ಇನಾಗ್ರೇಷನ್ ಆಗಿ 4-5 ವರ್ಷ ಆಯ್ತು. ಅದನ್ನ ಇವತ್ತಿನವರೆಗೆ ಅದಕ್ಕೆ ಲೈಟ್ ಅದು ಭಾಗ್ಯವೂ ಬರ್ಲಿಲ್ಲ, ಲೈಟ್ ಹಾಕ್ಲಿಲ್ಲ. ಅದನ್ನ ಇನಾಗ್ರೇಷನ್ ಮಾಡಿದ ಮೇಲೆ ಓವರ್ ಬ್ರಿಡ್ಜ್ ಒಂದು ಇನಾಗ್ರೇಷನ್ ಆಗಿದೆ.
ಆ ಇಡೀ ಉಡುಪಿಗೆ ಹಾರ್ಟ್ ಆಫ್ ದಿ ಸಿಟಿ, ಉಡುಪಿ ಎಂಟ್ರಿ ಆಗುವಂತ ಟೂರಿಸ್ಟ್ ಪ್ಲೇಸ್ ಹೋಗುವಂತ ಜಾಗ ಅದು. ಅದಕ್ಕೆ ಲೈಟ್ ಹಾಕುವ ಬಗ್ಗೆ ಯಾರು ನಿಗಾ ತೋರಿಸಲೇ ಇಲ್ಲ ಇವತ್ತಿನವರೆಗೆ. ಎಷ್ಟು ಬಾರಿ ನಾನು ಟಿವಿಯಲ್ಲಿ ಮಾತಾಡಿದ್ದೇನೆ, ಪಬ್ಲಿಕ್ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಾಕಿದ್ದೇನೆ, ನಮ್ಮ ಮುನ್ಸಿಪಾಲಿಟಿ ಅವರಿಗೆ ಇನ್ಫಾರ್ಮ್ ಮಾಡಿದ್ದೇನೆ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡ್ತಾರೆ. ಮುನ್ಸಿಪಾಲಿಟಿ ಅವರು ಹೇಳ್ತಾರೆ ಅದು ನ್ಯಾಷನಲ್ ಹೈವೇ ಅವರದ್ದು ಅಂತ. ನ್ಯಾಷನಲ್ ಹೈವೇ ಹತ್ರ ಹೇಳಿದ್ರೆ ಅದು MLA MP ಹತ್ರ ಕೇಳ್ಬೇಕು, ಅದು ಮುನ್ಸಿಪಾಲಿಟಿ ಅವ್ರಿಗೆ ಬಿಟ್ಕೊಟ್ಟಿದ್ದೇವೆ ಅಂತಾರೆ. ಯಾರದ್ದು ಎಂತದ್ದು ಅಂತ ಗೊತ್ತಿಲ್ಲ. ಇಷ್ಟು ದಿವಸ ಆಯ್ತು ಸರ್. ಆ ಸರ್ವಿಸ್ ರೋಡ್ ಅಂತ ಒಂದಿದೆ, ಅದು ಯಾವತ್ತು ಅದಕ್ಕೆ ಪ್ಯಾಕ್ ಬ್ಯಾಗ್ ಅಷ್ಟೇ, ಅದಕ್ಕೆ ಪ್ಯಾಕ್ ಮಾಡ್ತಾರೆ ಅಷ್ಟೇ, ಮತ್ತೆ ಅದರ ರೋಡ್ ಸರಿ ಮಾಡುದಾಗ್ಲಿ. ಇವತ್ತು ಬೇಕಾದ್ರೂ ಹೋಗಿ ಆ ಕರಾವಳಿ ಬೈಪಾಸ್ ಇಂದ ನೀವು ಮುಂದೆ ಹೋಗುವಾಗ ಯಾವತ್ತು ನೀರ್ ನಿಂತ್ಕೊಂಡಿರ್ತದೆ. ಅದು ಚರಂಡಿ, ಅದು ವೇಸ್ಟ್ ನೀರ, ಒಳ್ಳೆ ನೀರ ಏನೋ ಗೊತ್ತಿಲ್ಲ. ನೀವು ಅದೇ ಸಂಜೆ ಅದೇ ದಾರಿಯಲ್ಲಿ ಹೋಗುವಾಗ ಹೆಂಗಸರು, ನನ್ನ ಯಾರು ಮನೆಯವ್ರನ್ನ ಯಾರು ಕರ್ಕೊಂಡು ಹೋಗುವಾಗ ಅಲ್ಲಿ ಇವರು ಚಕ್ಕಗಳು ಕೂತ್ಕೊಂಡು ಬಾರ ಇಲ್ಲಿ ಅಂತ ಕರೀತಾರೆ. ಆವಾಗ ಅವರು ಮನೆಯವ್ರು, ನಮ್ಮ ಮನೆಯವ್ರು ಏನ್ ಅಂದ್ಕೊಳ್ಬೇಕು, ಇವನ್ ಗುರ್ತದವ್ರ ಯಾರು ಆತರ ಏನೋ ಅಂದ್ಕೊಳ್ಳೋದಿಲ್ವ. ಆವಾಗ ನಮ್ಮ ಪರಿಸ್ಥಿತಿ ಏನಾಗ್ಬೇಕು? ಅಂದರೆ ಸಂಜೆ ಹೊತ್ತಿಗೆ ಒಂದು ಕಡೆ ಹೆಣ್ಮಕ್ಳು ಹೋಗೋದು ಕೂಡ ಕಷ್ಟ, ಜೊತೆಗೆ ವಯಸ್ಕರು ಗಂಡಸರು ಹೋಗೋದು ಕೂಡ ಕಷ್ಟ. ಯಾರಾದರೂ ಪಿಕ್ ಪಾಕೆಟ್ ಮಾಡುವಂಥದ್ದು ಅಥವಾ ತೊಂದರೆ ಮಾಡುವಂತ ಸಮಸ್ಯೆಗಳು ಕೂಡ ಇರಬಹುದು ಸರ್. ಅಲ್ಲಿ ರೀಸೆಂಟ್ಲಿ ಒಂದು ಅನೈತಿಕ ಸಮಸ್ಯೆ ಆಗಿ ಎಲ್ಲೆಲ್ಲಿ ಗಲಾಟೆ, ಪೆಟ್ಟು ಗಲಾಟೆ ಎಲ್ಲ ಆಗಿದೆ. ಯಾರೊಬ್ರು ಅಲ್ಲೇ ಒಳಗಡೆ ಹೋದ್ರಂತೆ, ಯಾರನ್ನ ಕರ್ಕೊಂಡು ಹೋದ್ರಂತೆ, ಎಂತೆಲ್ಲ ಗಲಾಟೆ ಆಗಿ ಜನರೆಲ್ಲ ತುಂಬಾ ಜನ ಒಟ್ಟಾಗಿದ್ರು. ಯಾವತ್ತು ಅಲ್ಲಿ ಎದುರು ಬರೋ ಗಾಡಿ ತೋರುದಿಲ್ಲ ಅಲ್ಲ, ಯಾವತ್ತೂ ಆಕ್ಸಿಡೆಂಟ್ ಆಗ್ತದೆ. ರಿಕ್ಷಾ ಜಾಯಿಂಟ್ನವ್ರು ಯಾವತ್ತೂ ಒಬ್ರನ್ನೊಬ್ರು ಬಚಾವ್ ಮಾಡೋದು ಯಾವತ್ತೂ ಮಾಡ್ತಾ ಇರ್ತಾರೆ. ಇದು ಗುರುಚಂದ್ರ ಶೆಟ್ಟಿ, ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಉಡುಪಿಯ ಸ್ಥಳೀಯ ಆಡಳಿತದವರು, MLAಗಳು ಮತ್ತು ನ್ಯಾಷನಲ್ ಹೈವೇ ಅವರು ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು, ಸಮನ್ವಯ ಸಾಧಿಸಿಕೊಂಡು, ಈ ಸಣ್ಣ ಸಮಸ್ಯೆ ಅಲ್ವಾ ಇದು, ಒಂದು 4 ಬಲ್ಬ್ಗಳನ್ನು ತಂದು ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಸರ್, ಇದು ಯಾರಿಗೂ ಗೊತ್ತಿಲ್ಲದಿರುವಂತ ವಿಷಯ ಅಲ್ಲ. ಒಬ್ಬರ ಮೇಲೆ ಈಗ ನನಗೆ ಯಾಕೆ, ನಮ್ಮದಲ್ಲ, ನಮಗೆ ಸಂಬಂಧಪಟ್ಟದಲ್ಲ ಅಂತ ಇದ್ದಾರೋ ಅಥವಾ ನನ್ನ ಹತ್ರ ಬರ್ಲಿ ಅಂತ ಇದ್ದಾರೋ ಯಾರಿಗೂ ಗೊತ್ತು ಸರ್. ಇದು ಯಾವ ತರ ಅವ್ರು ತಗೊಂಡಿದಾರಂತ. ನಾವು ಯಾವಾಗಲೂ ಪತ್ರಿಕೆಯಲ್ಲಿ, ಟಿವಿಯಲ್ಲೆಲ್ಲ ನೋಡ್ತೇವೆ, ಉಡುಪಿ ಭಾರಿ ಬುದ್ಧಿವಂತರು, ಭಾರಿ ಒಳ್ಳೆ ಆಡಳಿತ ಅಂತ. ಉಡುಪಿ ಎಲ್ಲದ್ರಲ್ಲಿ ಸರ್. ಈಗ ಟೂರಿಸ್ಟ್, ಈಗ ನೀವು ಈಗ ಮೊನ್ನೆ ಲಾಕ್ಡೌನ್ ಓಪನ್ ಆದಿದ್ಮೇಲೆ ಎಷ್ಟು ಜನ ಈಗ ಮಲ್ಪೆ ಹೋಗಿ ನೋಡಿ ಸರ್, ಎಷ್ಟು ಜನ ಟೂರಿಸ್ಟ್ ಹೋಗ್ತಾರೆ. ಬಟ್ ಎಲ್ಲರೂ ಬೈಕೊಂಡು ಹೋಗುದು, ಇದು ಎಂತ ಪರಿಸ್ಥಿತಿಯಲ್ಲಿ ಇದು ಅಂತ. ಇಲ್ಲಿ ನಮ್ಮವರಿಗೆ ಯಾರು ಗೌಡ್ರು ಕೆಲ್ಸಕ್ಕೆ ಬರ್ತಾರಲ್ಲ ಆ ಕಡೆ ನಾರ್ತ್ ಕರ್ನಾಟಕದವರು, ಎಲ್ಲರಿಗೂ ಸಂಜೆ ಬಸ್ ಹತ್ಲಿಕ್ಕೆ ಅಲ್ಲೇ ಬಂದು ನಿಂತ್ಕೊಂಡಿರ್ತಾರೆ ಕರಾವಳಿ ಬೈಪಾಸ್ ಅಲ್ಲಿ. ಇವರು ಅನ್ಸರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ, ಲಾಸ್ಟ್ 2 ದಿವಸ ಹಿಂದೆ, ಶಿವಣಿ ಭಾಗ್ಯ ಅಂತ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಜನ ಇವರು ನಾರ್ತ್ ಕರ್ನಾಟಕದ ಬಸ್ ಹತ್ಲಿಕ್ಕೆ ನಿಂತಿದ್ದಾರೆ ನೋಡಿ. ಎಲ್ಲರೂ ಕತ್ತಲೆಯಲ್ಲಿ ನಿಂತ್ಕೊಂಡಿರ್ತಾರೆ, ಯಾರು ಎಂತ ಮಾಡ್ತಾರೋ ಗೊತ್ತಾಗುದಿಲ್ಲ. ಲಾಸ್ಟ್ ಟೈಮ್ ಒಂದು ಅಲ್ಲಿ ಕರಾವಳಿ ಬೈಪಾಸ್ ಅಲ್ಲ ಒಂದು ಮಗುವಿನ ಕಳ್ಳತನ ಆಗಿ ಸುಮಾರು ದೊಡ್ಡ ಇನ್ಸಿಡೆಂಟ್ ಆಗಿತ್ತಲ್ಲ. ಹೌದೌದು, ಅದು ಹಗಲಲ್ಲೇ ನಡೆದಿತ್ತು ಅದು. ಓಕೆ 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 ಇದು ಹಗಲಲ್ಲೂ ಸುರಕ್ಷತೆ ಇಲ್ಲದಂತ ಪರಿಸ್ಥಿತಿ, ರಾತ್ರಿ ಕತ್ತಲಾಗುದಂತ ಹೇಳಿದ್ರೆ ಖಂಡಿತಕ್ಕೂ ಸುರಕ್ಷತೆ ಅಂತಲೇ ಇಲ್ಲ. ಸೊ ನೀವೀಗ ಹೇಳೋ ಪ್ರಕಾರನೇ ಏನು ಸಾಕಷ್ಟು ಮಂದಿ ಪ್ರವಾಸಿಗರು ಮಲ್ಪೆ ಹತ್ತ ಬರ್ತಾರೆ, ತಿರ್ಗಿ ಹೋಗುವಾಗ ಬೈಕೊಂಡು ಹೋಗ್ತಾರೆ. ಇದು ಗುರುಚರಣ್ ಅವರೇ, ಏನು ಮಾಡಬಹುದು ಕೊನೆಯದಾಗಿ ಒಂದು ಪರಿಹಾರ ಅಂತ ಒಂದು ಬೇಕಲ್ಲ. ಈಗ ನೀವು ಮಾತಾಡೋದು ಓವರ್ ಬ್ರಿಡ್ಜ್ ಇನಾಗ್ರೇಷನ್ ಮಾಡಿದಾರಲ್ಲ, ಅವರೇ ಯಾರ ಕೈಯಲ್ಲಿ ಸ್ವಿಚ್ ಇದೆಯೋ ಆ ಸ್ವಿಚ್ ಅನ್ನು ಅವ್ರು ತಗೊಂಡು ಹೋಗಿದ್ದಾರೆ, ಒಬ್ಬ ತಂದು ಕೊಟ್ರೆ ಹಾಕ್ಬೋದೇನೋ. ಎಸ್, ಈಗ ನೀವು ಮಾತಾಡ್ತೀರಿ, ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಹೋರಾಟ ಮಾಡ್ತಾರೆ. ಈಗ 4 ದಿವಸ ಹೋರಾಟ ಮಾಡಿದ್ರು ಕೂಡ ಉಡುಪಿಯ ಜಿಲ್ಲಾಡಳಿತ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ಏನು ಸತ್ತೋಗಿದ್ದಾರೆ ಹೇಳುದು ನಾನು. ಅದೇ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಅದೇ ಈ ಕತ್ತಲಲ್ಲಿ ಏನಾದ್ರು ಸಮಸ್ಯೆ ಆಗಿ ಇವರಿಗೆ ರಾಜಕೀಯ ಲಾಭ ಆಗುವಂತಹ ಏನಾದ್ರು ಘಟನೆ ನಡೆದ್ರೆ MLA ಬರ್ತಾರೆ, ನಮ್ಮ ಆಯೋಗ್ಯ ಸಚಿವರಿದ್ದಾರೆ, MP ಅವರು ಬರ್ತಾರೆ. ಈಗ ಇದ್ರ ಲಾಭ ಇಲ್ಲ ಇವರಿಗೆ. ಎಸ್ ಗುರುಚರಣ್ ಶೆಟ್ರೆ, ಹಲೋ. ಎಸ್, ಥ್ಯಾಂಕ್ ಯು. ಹನ್ಸರ್ ಅವರೇ ಮತ್ತು ಸೈಯದ್ ಅವರೇ, ಯಾಕೆ ಒಂದು ಜನರ ತೀರಾ ಬೇಸಿಕ್ ವಿಚಾರಗಳು ಸಾಮಾನ್ಯವಾಗಿ ನಾವು ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ನೋಡ್ತೇವೆ. ಒಂದು ಗ್ರಾಮ ಪಂಚಾಯತ್ಗೆ ನಲ್ಲಿ ಏನಾದರೂ ಈ ರೀತಿ ಒಂದು ಲೈಟ್ ಇದೊಂದು ಸಮಸ್ಯೆ ಎಲ್ಲ ಇದ್ದರೆ ಅವರು ಹೌದಪ್ಪ ಊರಿನವರೆಲ್ಲ ಬಂದು ಹೇಳಿದ್ದಾರೆ, 1-2 ದಿವಸದಲ್ಲಿ ಸರಿ ಮಾಡಿ ಹೋಗೋದನ್ನು ನಾವು ನೋಡ್ತೇವೆ ಎಷ್ಟೋ ಪಂಚಾಯತ್ಗಳಲ್ಲಿ. ಯಾಕೆ ಈ ಉಡುಪಿಯಲ್ಲಿ ಯಾಕೆ ಇಂಥ ಪರಿಸ್ಥಿತಿ ಅಂತ ನಾನು ಕೇಳೋದು. ವಿಷಯ ಇನ್ನೊಂದೇನೆಂದ್ರೆ, ಬುದ್ಧಿವಂತರ ಜಿಲ್ಲೆ,
ಈಗ ಏನಾಗಿದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಅತಿ ಬುದ್ಧಿವಂತಿಕೆ ಆಗಿದೆ. ವಿಷಯ ಏನಂದ್ರೆ ಸಮಸ್ಯೆ ಎಲ್ರಿಗೂ ಗೊತ್ತಿದೆ. ಈಗ ನಾರ್ಮಲ್ ಆಗಿ ರೂಲ್ಸ್ ಅನ್ನುವಂಥದ್ದು ಎಲ್ಲ ಕಡೆ ಇದೆ, ಒಂದು ಕಾನೂನು ಇದೆ. ಬಾಕಿ ವಿಚಾರದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಇದರಲ್ಲಿ ಒಂದು ಹೇಳುವುದಾದ್ರೆ, ಈಗ ಇದರಲ್ಲಿ ರೋಡಿನ ಕೆಲಸ 80% ಮುಗಿದ ನಂತರ ಟೋಲ್ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು ಕಾನೂನಿದೆ. ಹೆದ್ದಾರಿ ವಿಚಾರದಲ್ಲಿ ಬಂದಾಗ 80% ಫಿನಿಶ್ ಆಗಿರ್ಬೇಕು, ಅದರ ನಂತರ ಟೋಲ್ ಕಲೆಕ್ಟ್ ಮಾಡ್ಲಿಕ್ಕೆ ಇರುವಂತ ಒಂದು ಆದೇಶ. ನಮ್ಮ ಪ್ರಕಾರ 50% ಆದ ಕೂಡಲೇ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೇಳಿದ ಕೂಡಲೇ 80% ರಿಪೋರ್ಟ್ ಹೋಗಿದೆ. ಖಾಲಿ ಕಾಗದದ ಮೇಲೆ ಏನು ಬೇಕು ಅದಕ್ಕೆ ಬೇಕಾಗಿರೋ ತರ ಅವರಿಗೆ ಈ ಬಂಡವಾಳಶಾಹಿಗಳಿಗೆ ಬೇಕಾದಂತ ಕೆಲವು ಇಲಾಖೆಗಳು ಕೂಡ ಪರೋಕ್ಷವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಕೆಲವು ದಿನಗಳ ಮುಂಚೆ ನೋಡೋದಾದ್ರೆ ಕೆಲವು ಬ್ರಿಡ್ಜ್ಗಳ ಕೆಲಸ, ಸರ್ವಿಸ್ ರೋಡ್ಗಳ ಕೆಲಸ, ಇಂಥ ದಾರಿದೀಪದ ಕೆಲಸ ಖಾಲಿ ನಾನು ಹೇಳೋದಾದ್ರೆ ಖಾಲಿ ಉಡುಪಿಯ ಒಂದು ಭಾಗ ಅಲ್ಲ, ನೇರವಾಗಿ ಈಗ ನಾವು ಟೋಲ್ ಕಟ್ತಾ ಇರುವಂತದ್ದು ಕುಂದಾಪುರದಿಂದ ಬರಬೇಕಾದ್ರೆ ಹೆಜಮಾಡಿ ಟೋಲ್ ಕಟ್ತಾ ಇರುವಂತದ್ದು ಆ ಯಾವ ರಸ್ತೆ ಈಗ ನಿರ್ಮಾಣ ಆಗಿದೆ ಅದರ ಎಲ್ಲದರ ಒಂದು ಶುಲ್ಕವನ್ನ ಕಟ್ಟಿ ಬರ್ತೇವೆ. ಕ್ಲಿಯರ್ ಆಗಿ ಎಲ್ಲಿ ದಾರಿದೀಪದ ವ್ಯವಸ್ಥೆ ಇದೆ, ಪಡುಬಿದ್ರೆಯಲ್ಲೂ ಕೂಡ ಇದೆ. ಪಡುಬಿದ್ರೆ ಪೇಟೆಯಲ್ಲಿದೆ, ಕಾಪುಪೇಟೆಯಲ್ಲಿದೆ, ಕೆಲವು ಕಡೆ ಉರಿತಾ ಇದೆ, ಕೆಲವು ಕಡೆ ಇಲ್ಲ. ಇದನ್ನು ಕೇಳುವವರು ಇಲ್ಲ. ಕೇಳಿದ್ರೆ 80% ಕೆಲಸ ಆಗಿ ಇರಬೇಕು ಅನ್ನೋ ಆದೇಶ ಕೂಡ ಯಾರಿಗಿದು? ಖಾಲಿ ಕಾನೂನು ಅನ್ನುವಂಥದ್ದು ಕೆಲವು ಬಂಡವಾಳಶಾಹಿಗಳು ಇದನ್ನ ಕೊಂಡುಕೊಳ್ಳುವಂತ ಪ್ರಯತ್ನ ಆಗಿದೆ. ಲಾಸ್ಟ್ ಟೈಮ್ ಕೂಡ ಲೋಕಲ್ಗೆ ಫ್ರೀ ಕೊಟ್ರು. ನಾವು 32 ದಿನದ ಹೋರಾಟದ ನಂತರ ಫ್ರೀ ಕೊಟ್ರು. ತದನಂತರ ದಿನಗಳಲ್ಲಿ ಒಂದೇ ಸಲ ಅದು ಏನೂ ಇಲ್ಲ, ಮೀಟಿಂಗ್, ಅದು ಫಾಸ್ಟ್ ಟ್ರ್ಯಾಕ್ ಬಂತು, ಅದು ಬಂತು, ಇದು ಬಂತು ಅನ್ನೋಂಥ ಕತೆ ಕಟ್ಟಿಕೊಂಡು ಈಗ ಅದನ್ನ ಮರು ಪಡೆದುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫ್ರೀ ಇಲ್ಲ, ಲೋಕಲ್ಗೆ ಫ್ರೀ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂತಂದ್ರೆ ಇವರಿಗೆ ಸಿಗುವಂತದೆಲ್ಲ ಸಿಕ್ಕಿದೆ. ಜನ ಓಪನ್ ಆಗಿ ಹೇಳ್ತಾರೆ, ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇವರಿಗೆ ಸಿಗುವಂಥದ್ದು ಎಲ್ಲ ಸಿಕ್ಕಿದೆ. ಜನರು ಸಾಯ್ರಿ ಅಂತೇಳಿ ಅವ್ರಿಗೆ ಅಗತ್ಯ ಇಲ್ಲ. ನಾಳೆ ಅವರ ಮನೆಯವರಿಗೆ ಏನೋ ಸಮಸ್ಯೆ ಆದಾಗ ಪೂರ ಸ್ವಲ್ಪ ಹೇಳ್ತಾರೆ ಅವರು. ಈ ಸಮಸ್ಯೆ ಬಿಸಿ ಮುಟ್ಟೋದು ಅವರ ಮನೆಯವರಿಗೆ ಬಿಸಿ ಮುಟ್ಟಬೇಕೇನಾದ್ರು, ಆಗ ಎಲ್ಲರೂ ಜೀವ ಆಗ್ತಾರೆ. ಇನ್ನೊಂದು ವಿಷಯ ಅಂದ್ರೆ ಉಡುಪಿ ಮಂಗಳೂರಲ್ಲಿ ಸುದ್ದಿ ಆಗುವಂತದ್ದು ಕಮ್ಯುನಲ್ ಆಕ್ಟಿವಿಟೀಸ್ ಏನಾದ್ರು ಒಂದು ಆದ್ರೆ ಅದಕ್ಕೆ ಸುದ್ದಿ ಮಾಡ್ಲಿಕ್ಕೆ ಜನನೂ ಇದ್ದಾರೆ, ಜನ ಬೆಂಬಲ ಕೂಡ ಇದೆ ಅದಕ್ಕೆ. ಅದೇ ಒಂದು ಒಳ್ಳೆಯ ವಿಚಾರ. ಇಂಥ ಒಂದು ನಾಗರಿಕರ ಒಂದು ಸಮಸ್ಯೆ ಸಾಮಾಜಿಕವಾಗಿ ಅದು ಒಳ್ಳೆಯ ಒಂದು ಉದ್ದೇಶದಿಂದ ಹೋರಾಟ ಮಾಡುವಾಗ ಅವರನ್ನ ಕೈ ಹಿಡಿದು ಎಳೆಯುವಂತದ್ದು, ಕಾಲು ಎಳೆಯುವಂತದ್ದು, ಇಂಥ ಒಂದು ಕೆಲವೊಂದು ವ್ಯಕ್ತಿಗಳನ್ನ ಇದು ಮಾಡಿಕೊಂಡು ಇಂಥ ಒಂದು ಷಡ್ಯಂತ್ರಗಳು ನಡೀತಾ ಇದೆ. ಹೋರಾಟ ಮಾಡುವವರನ್ನ ಹೋರಾಟ ಮಾಡ್ಲಿಕ್ಕೆ ಕೂಡ ಹಿಂದೆ ಸರಿಸುವಂತ ಕೂಡ ಕೆಲವು ವಿಚಾರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಹಿಜಾಬ್ನ ಪ್ರಕರಣ ಬಹಳ ಒಂದು ಸುದ್ದಿ ಪಡಿತಾ ಇದೆ. ಈ ಹಿಜಾಬ್ನ ಪ್ರಕರಣದಲ್ಲಿ ಉಡುಪಿ ಶಾಸಕರು ದಿನಕ್ಕೆ 2 ಮೀಟಿಂಗ್ ಮಾಡ್ತಾರೆ. ಇವ್ರಿಗೆ ಯಾಕೆ ಅಕ್ಕ ರಸ್ತೆಯಲ್ಲಿ ಲೈಟ್ ಇಲ್ಲದು ಕಾಣುದಿಲ್ಲ? ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಮೀಟಿಂಗ್ ಮಾಡುವಂತ ಇವರಿಗೆ ಪುರ್ಸೊತ್ತಿಲ್ವಾ? ಇಲ್ಲ ಆದ್ರೆ ಶಾಸಕರು, ಜಿಲ್ಲಾಡಳಿತ ಎಲ್ಲರೂ ಬಾಯಿ ಬಿಟ್ಟು ಹೇಳಿ ಬಿಡ್ಲಿ, ನಮ್ಮ ಹತ್ರ ಆಗುದಿಲ್ಲ, ನಮ್ಮ ಹತ್ರ ಅದನ್ನು ಸರಿಪಡಿಸೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಬಿಡ್ಲಿ, ನಾವು ಸರಿಪಡಿಸ್ಕೊಳ್ತೇವೆ ಹೇಳಿ ಅವ್ರು ಬಾಯಿ ಬಿಟ್ಟು. ಅದರಿಗೆ ಜಿಲ್ಲಾಡಳಿತ ಅಥವಾ ಏನೋ ಈ ರಾಷ್ಟ್ರೀಯ ಹೆದ್ದಾರಿ ಅಥವಾ ಅಲ್ಲಿ ಆ ಒಂದು ಹೆದ್ದಾರಿಯನ್ನು ಮೇಂಟೈನ್ ಮಾಡ್ತಾ ಇರುವಂತ ನವಯುಗ್ ಅವರು ಹೇಳಿದ್ರೆ, ನಾನು ನೋಡಿ, ನಾನು ಯಾರ ಹತ್ರ ಕೇಳಿ ನಾವು ಹೇಳುವಂತ ಜಿಲ್ಲಾಡಳಿತ ಯಾರು ನೋಡಿ, ಜಿಲ್ಲಾಡಳಿತ ಅವ್ರಿಗೆ ಹೇಳ್ಬೇಕು ಏನಂತೇಳಿ, ಯಾರು ಮಾಡ್ಬೇಕಂತೇಳಿ. ಎಲ್ಲರನ್ನ ನೋಡ್ಕೊಳ್ಳಕ್ಕೆ ನಾವು ಆಗುದಿಲ್ಲ. ಇಡೀ ಜಿಲ್ಲೆಯ ಬದುಕು ನೋಡುವವರು ಯಾರು? ಜಿಲ್ಲಾಧಿಕಾರಿಯವರು. ಅವ್ರು ನೋಡ್ಬೇಕು ಏನಂತೇಳಿ. ಹಾಗಿದ್ರೆ ಜಿಲ್ಲಾಡಳಿತ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಬಹಿರಂಗವಾಗಿ ಹೇಳಿ ಅಂತ ನೀವು ಹೇಳೋದು. ಹೌದು, ನಮ್ಮ ಹತ್ರ ನಾವು ಮಾಡ್ತೇವೆ, ಭಿಕ್ಷೆ ಆದ್ರೆ ಮತ್ತೆ ನಾವು ಮಾಡ್ತೇವೆ. ಭಿಕ್ಷೆ ಎತ್ತಿ ಆದರೂ ಇವರಿಗೆ ಯೋಗ್ಯತೆ ಸರಿ ಮಾಡುವಂತದ್ದು. ಕರಾವಳಿ ಬೈಪಾಸ್ ನಿಂದ ಅಂಬಾಗಿಲು ತನಕ ಏನು ಲೈಟ್ ಗಳನ್ನು ವ್ಯವಸ್ಥೆ ಮಾಡ್ತಾರೆ. ಖಂಡಿತವಾಗಿ ಹೇಳ್ಬೇಕು ಅವರು. ನವಯುಗ ಕಂಪನಿ ಎಲ್ಲಿ ತನಕ ಇದೆ ಅಂದ್ರೆ, ಲಾಸ್ಟ್ ಟೈಮ್ ಮೇರಿ ಪ್ರಿಯಾಂಕಾ ಮೇರಿ ಅವರನ್ನ ಅಂತ ಜಿಲ್ಲಾಧಿಕಾರಿ ಇದ್ರು. ನಮ್ಮ ಹೋರಾಟ ನಡೆದ ಒಂದು ಗ್ಲಾಸ್ ಮೂಮೆಂಟ್ಗೆ ಇವರು ಅವರ ಬಗ್ಗೆ ಒಂದು ಬ್ಲಾಕ್ ಲಿಸ್ಟ್ಗೆ ಆಗ್ತೇನೆ ಅನ್ನುವಂತ ಒಂದು ವಿಚಾರವನ್ನು ಅವರಿಗೆ ಹೇಳ್ತಾರೆ. ಹೇಳಿ ಖಾಲಿ ಆ ಪ್ರಕ್ರಿಯೆಯನ್ನ ಹೇಳಿ 2 ದಿನದಲ್ಲಿ ಅವರು ಟ್ರಾನ್ಸ್ಫರ್. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ. ಯಾರ ಲಾಬಿ ಈಗ ಜನ ಮಾತನಾಡುವಂಥದ್ದು ಆಯ್ತಪ್ಪ, ಯಾವುದೇ ಅಧಿಕಾರಿಗಳು ಸ್ವಲ್ಪ ದಕ್ಷ ಅಧಿಕಾರಿಗಳು ಮಾತಾಡಿದ್ರೆ ಅವರು ಟ್ರಾನ್ಸ್ಫರ್ ಆದ ತಕ್ಷಣ ಯಾರು ಟ್ರಾನ್ಸ್ಫರ್ ಮಾಡಿದ್ರು. ಸೊ ಈಗ ನೀವು ಹೇಳೋ ಪ್ರಕಾರ ಒಂದು ಹೆದ್ದಾರಿಯ ಅವ್ಯವಸ್ಥೆಯ ಬಗ್ಗೆ
ಮಾತನಾಡಿದ್ದೇ ಆದರೆ ವರದಿ ಕೊಡ್ತೇನೆ ಅಂತ ಹೇಳಿದ್ರೆ ಅಂಥವರನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಬಿಡ್ತಾರೆ. ಬಿಜಾಡಿ ಮತ್ತು ಪಡುಬಿದ್ರೆಗೆ ಅವರು ಬರ್ತಾರೆ, ಬಂದು ಖುದ್ದಾಗಿ ಅವರನ್ನ ರಿಪೋರ್ಟ್ ಮಾಡಿ ಕಂಪ್ಲೀಟ್ ಅದನ್ನ ಪರಿಶೀಲನೆ ಮಾಡಿ ಅವರು ಹೇಳ್ತಾರೆ, ನಮ್ಮ ಎದುರಲ್ಲಿ, ನಮ್ಮ ಸಮ್ಮುಖ, ನಾವು ಹೋರಾಟಗಾರರ ಎದುರಲ್ಲಿ ಅವರಿಗೆ ಹೇಳ್ತಾರೆ, ಅಧಿಕಾರಿಗಳಿಗೆ, ಇದು ನಿಮ್ಮದು ಕ್ಲಿಯರ್ ಆಗಿ ಕೆಲಸ ಆಗಲಿಲ್ಲ, ನಿಮ್ಮ ಕೆಲಸ ಪೆಂಡಿಂಗ್ ಇದೆ, ನಾನು ಈ ಕಾಮಗಾರಿಯ ಬಗ್ಗೆ ನಾನು ಬ್ಲ್ಯಾಕ್ ಲಿಸ್ಟ್ಗೆ ನಿಮ್ಮನ್ನು ಸೇರಿಸಲಿಕ್ಕೆ ನಾನು ಇಲ್ಲಿಂದ ಪತ್ರ ಬರೀತೇನೆ, ಸರ್ಕಾರಕ್ಕೆ ನಾನು ನಿಮ್ಮ ವಿಚಾರವನ್ನು ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಇಷ್ಟರ ದಿನದಲ್ಲಿ ಗಡು ಒಂದು ಡೇಟ್ ಕೊಟ್ಟು ಕೂಡ ಹೋಗ್ತಾರೆ. ಹೋಗಿ 2 ದಿನದಲ್ಲಿ ಇವರು ಟ್ರಾನ್ಸ್ಫರ್ ಆಗ್ತಾರೆ. ಹಾಗಾದ್ರೆ ಇದರ ಹಿಂದೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಉಡುಪಿ ಅಂತ ಜಿಲ್ಲೆ, ಮಂಗಳೂರಿನಂತ ಜಿಲ್ಲೆ, ಬುದ್ಧಿವಂತರು ಇರುವಂತ, ನೀವು ಹೇಳಿದಾಗ ಅತಿ ಬುದ್ಧಿವಂತರು ಇರುವಂತ ಜಿಲ್ಲೆಯಲ್ಲಿ ನಾಗರಿಕ ಸಮಸ್ಯೆಗಳು ವಿಚಾರಕ್ಕೆ ಬಂದಾಗ ಅಧಿಕಾರಿಗಳೇ ಟ್ರಾನ್ಸ್ಫರ್ ಆಗಿರ್ತಾರೆ. ಅನ್ಸಾರ್ ಅವರು ಹೇಳಿದಾಗೆ MP ಅವರು ಸಿಕ್ಕಿದ್ದಾರೆ, ನಮ್ಮ ಭಾಗ್ಯ ಅದು. ನಿಮ್ಮ ಕೈಗೆ ಸಿಗುದಿಲ್ಲ. ಆ ಕತ್ತಲೆಲ್ಲ ಮಾಯವಾಗಿದ್ದಾರೆ ಅನಿಸ್ತಾ ಇರೋದು, ಅದೇ ಕತ್ತಲೆಯಲ್ಲೇ ಮಾಯವಾಗಿರ್ಬೇಕು ಅವರು. ನಾನಂತೂ ನೋಡ್ಲಿಲ್ಲ ಸರ್, ಎಷ್ಟೋ ವರ್ಷ ಆಯ್ತು, ನಾನು ಅವ್ರು ನೋಡ್ಲಿಲ್ಲ. ಇದ್ದಾರೋ ಕಾಣೆ ಆಗಿದ್ದಾರೆ, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಇನ್ನು ನಮ್ಮ MP ಅವರು ಕಾಣೆ ಆಗಿದ್ದಾರೆ ಸರ್, ಹುಡುಕಿ ಕೊಡಿ ಅಂತೇಳಿ. ನಾಚಿಕೆ ಆಗ್ತದೆ ಸ್ವಾಮಿ ನಮ್ಗೆ. ಉಡುಪಿ ಚಿಕ್ಕಮಂಗ್ಳೂರಿಗೆ ಒಂದು ಅಷ್ಟು ದೊಡ್ಡ ಕ್ಷೇತ್ರ, MP ಆದವರು ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು, ಎಷ್ಟೊಂದು ಜವಾಬ್ದಾರಿಗಳಿದೆ ಅವರಿಗೆ. ಈಗ ಎಸ್, ನೀವು ಹೇಳಿದಾಗೆ ಇನ್ನೊಂದು ವಿಚಾರ, ಯಾಕಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಅದು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ನಾಗರಿಕ ಬೇಸಿಕ್ ಏನು ಮೂಲಭೂತ ಸಮಸ್ಯೆಗಳಿಗಿಂತಲೂ ಜಾಸ್ತಿ ಏನಾದರೂ ಕೋಮು ಸೂಕ್ಷ್ಮ ವಿಚಾರಗಳು ಸಿಕ್ಕಿದ ತಕ್ಷಣ ಸಣ್ಣದಾಗಿ ಪರಿಹಾರ ಮಾಡಿಕೊಳ್ಳಬಹುದಾದ, ಸಣ್ಣದಾಗಿ ರಾಜಿಯಲ್ಲಿ ಇತ್ಯರ್ಥ ಮಾಡಿಕೊಳ್ಳಬಹುದಾದ ವಿಚಾರಗಳಿದ್ದಾಗ್ಯೂ ಕೂಡ ನಾವು ಅದನ್ನು ಭಾರೀ ದೊಡ್ಡದಾಗಿ ಬುಡ ಮಾಡಿ ಅಲ್ಲಿ ಇದ್ದ ರಾಜಕೀಯದವರೆಲ್ಲ ಬಂದು ಸೇರಿಕೊಂಡು ನಾಳೆ ಅದು ಮತ್ತೊಂದಷ್ಟು ವಿವಾದ ಮತ್ತು ತಕರಾರಿಗೆ ಮತ್ತು ಅದರಲ್ಲಿ ಇನ್ಯಾರ್ಯಾರೋ ರಾಜಕೀಯ ಮಾಡುವಂಥದ್ದು ಇಂಥದ್ದೇ ನಡೀತಾ ಇರ್ತದೆ ನಮ್ಮ ಕರಾವಳಿಯಲ್ಲಿ ಅಲ್ವಾ. ಅದು ಉಡುಪಿ ಬೇರೆ ಅಲ್ಲ, ಮಂಗಳೂರು ಬೇರೆ ಅಲ್ಲ. ಅಲ್ಲ, ಇನ್ನು ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಉಡುಪಿಯಲ್ಲಿ ಬಹಳ ಕಡಿಮೆ. ಆದರೆ ಈಗೀಗ ಸ್ವಲ್ಪ ಉಡುಪಿ ಮಂಗಳೂರು ಆಗೋದ್ರಲ್ಲಿ ಹೆಚ್ಚು ದಿನ ಇಲ್ಲ. ಇನ್ನು ಕಮ್ಯುನಲ್ ವಿಷಯಗಳನ್ನು ಇಟ್ಕೊಂಡು ಬೇಳೆ ಬೇಯಿಸಲಿಕ್ಕೆ ನೋಡ್ತಾರೆ ಅಂತ ಹೇಳೋದು ನೀವು. ನಿಜವಾಗ್ಲು ಇನ್ನು ಹೆಚ್ಚು ದಿನ ಇಲ್ಲ, ಎಲ್ಲ ಲಕ್ಷಣಗಳು ಕಾಡ್ತಾ ಇದೆ. ಜನಪರವಾದಂತಹ ಹೋರಾಟಕ್ಕೆ, ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ಮಾಡುವವರು, ಮಾತಾಡುವವರು ಇಷ್ಟು ದಿನ ಆಯ್ತು, ಒಬ್ಬ ಒಂದು ಸ್ಟೇಟ್ಮೆಂಟ್ ಒಂದು ಮಾತಾಡಲಿಲ್ಲ ಇದರ ಬಗ್ಗೆ, ದಾರಿದೀಪ ಇಲ್ಲದ ಬಗ್ಗೆ. ಅವ್ರಿಗೆ ಅಗತ್ಯ ಇಲ್ಲ. ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇರ್ತಾರೆ, ನಗರ ಕೌನ್ಸಿಲರ್ಗಳು ಇರ್ತಾರೆ, ಆಮೇಲೆ ಸ್ಥಳೀಯ ಪಕ್ಷಗಳ ಮುಖಂಡರುಗಳು ಇರ್ತಾರೆ. ಇಷ್ಟಾದ ನಂತರವೂ ಮಾತಾಡಲಿಲ್ಲ ಅಂತಾದ್ರೆ ಇನ್ನು ಬಾಯ್ ಬಿಟ್ಟು ಹೇಳ್ಬೇಕಂತಲಿಲ್ಲ ನಮ್ಗೆ, ಅವರು ನಮ್ಗೆ ಬರುವಂತದ್ದು ಬಂದಿದೆ ಅಂತೇಳಿ ಹಾಗೆ ಹೇಳ್ತೀರಾ ನೀವು? ಹಾಗೆ ಮತ್ತೇನು, ಇಲ್ಲಾಂದ್ರೆ ಮಾತಾಡಲಿ ಅಲ್ವಾ, ಇನ್ನೂ ಸಮಯ ಮಾತಾಡಲಿ, ಸರಿ ಮಾಡಿ ಕೊಡ್ಲಿ. ಕೆಳ ಹಂತದ ಜನಪ್ರತಿನಿಧಿಗಳಿಂದ ಮೇಲಿನ ಹಂತದ ಜನಪ್ರತಿನಿಧಿಗಳ ತನಕ ಕೂಡ ಯಾರು ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಹೇಳ್ಬೇಕು. ನಾವು ಏನಕ್ಕೆ ಗ್ರಹಿಸ್ಬೇಕು? ಇಲ್ಲ ಅವ್ರು ಹೇಳಿ, ಇಲ್ಲ ಸರ್ ನಮ್ಗೆ ಪುರ್ಸೋದಿಲ್ಲ, ಒಂದು ವಾರದ ಟೈಮ್ ಕೊಡಿ, ನಾವು ಮಾಡ್ತೇವೆ, ಅದರಾದ್ರೆ ಹೇಳಿ. ಏನೂ ಮಾತಾಡೋದಿಲ್ಲ ಅಂತಾದ್ರೆ ಅದರ ಅರ್ಥ ಏನು? ಅಲ್ಲ ಸರ್, ಈಗ ಯಾರು ಮಾತಾಡುವುದಿಲ್ಲ ಅಂದ್ರೆ ಹಾಗಾದ್ರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂತವರಾದ್ರು ಯಾರು? ಅದಾದ್ರೂ ಬೇಕಲ್ಲ. ಈಗ ಸಮಸ್ಯೆಯಾಗೇ ಉಳಿಬೇಕಾ? ಇಟ್ ಮೀನ್ಸ್ ಖಂಡಿತ ಸಮಸ್ಯೆ ಪರಿಹಾರ ಆಗುದೇ ಬೇಡವಾ? ಇಲ್ಲ, ಆಗ್ಬೇಕಾದ್ರೆ ಅದನ್ನು ಮಾಡುವವರು ಯಾರು? ಕೆಲವು ಸಲ ಎಂತ ಆಗುದುಂಟಾ, ಈ ಜನಪ್ರತಿನಿಧಿಗಳು ಅವರದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನಾವು ಲಾಸ್ಟಿಗೆ ಬೈಯೋದು ಜಿಲ್ಲಾಡಳಿತವನ್ನೇ. ಅವು ಎಲ್ಲವನ್ನು ಜಿಲ್ಲಾಡಳಿತ ದೂರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರು ಇವರ ಒತ್ತಡ ಅವರು ಸಿಲುಕಿರ್ತಾರೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ಕೊಳ್ಳೋದು ಏನೇ ಇರಲಿ, ಅದು ಇಲ್ಲಿ ಸಮಸ್ಯೆ ಇರುವಂತದ್ದು ಹೆಣ್ಣು ಮಕ್ಕಳ ಸಮಸ್ಯೆ. ನಾವು ಇಲ್ಲಿ ಮೇನ್ ಆಗಿ ನೋಡ್ಬೇಕು, ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗುವಾಗಿಲ್ಲ. ಹೌದು, ಶಾಲೆ ಕಾಲೇಜು ಮುಗಿಸಿಕೊಂಡು ಮಕ್ಕಳು ಸಂಜೆ ರಾತ್ರಿ ಕೆಲಸ ಮುಗಿಸ್ಕೊಂಡು ಕೆಲವು 6:30 ಗಂಟೆ 7 ಗಂಟೆಗೆ ಶಿಫ್ಟ್ ಮುಗಿಸ್ಕೊಂಡು ಮನೆ ಹೋಗುವಂತ. ಮೊನ್ನೆ ಒಬ್ಳು ಹೆಣ್ಮಕ್ಳು ಹೋಗುವಾಗ ನಾವು ತೊಂದು ಹಿಡ್ಕೊಂಡು ಹೋದಂತದ್ದು, ಅವಳಿಗೆ ದಾರಿ ತೋರಿಸ್ಕೊಂಡು. ಇಂತಹ ಪರಿಸ್ಥಿತಿ ಇದೆ. ನಾವು 21ನೇ ಶತಮಾನ 22ನೇ ಶತಮಾನ ಅಂತ ಹೇಳ್ತಾ ಇದ್ದೇವೆ. ಚಿಮಿಣಿ ದೀಪದ ಬೆಳಕಿನಲ್ಲಿ ನಾವು ದಾರಿಯಿಂದ ಅಥವಾ ರಸ್ತೆಯಿಂದ ಆ ಮಕ್ಕಳನ್ನು ಅವರ ಮನೆ ಹತ್ರ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ನಿಜವಾಗ್ಲೂ. ಸೊ ನಿಜಕ್ಕೂ ವಿಷಾದನೀಯವಾದಂಥ ಘಟನೆ ಇದು. ಈಗ ಎಲ್ಲೋ ಯಾವುದೋ ತೀರಾ ಕುಗ್ರಾಮವಾಗಿದ್ದರೆ ಆಯಿತು, ಅಲ್ಲಿಗೆ ಏನೋ ಕೇಬಲ್ ಮಾಡಲಿಕ್ಕೆ ಅಥವಾ ಕಂಬ ಆಗಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಬಹುದಿತ್ತೇನು. ಅದೇ ಜಾಗದಲ್ಲಿ 1 ತಿಂಗಳ ಮೊದಲು ಸುಮಾರು 6 ತಿಂಗಳಿಂದ ಹೊಂಡಗಳು ತುಂಬಿ ಹೋಗಿತ್ತು. ಹೌದು, ನಾವೇ ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲೇ ಬಂದು ಸ್ಟ್ರೈಕ್ ಮಾಡಿತ್ತೇನಂತಂದ್ರೆ 2 ದಿವಸ ಕಾಲಾವಕಾಶ ನಾವು ಜಿಲ್ಲಾಡಳಿತ ಕೊಡ್ತೇವೆ, 2 ದಿವಸದೊಳಗೆ ಅದು ಸರಿಯಾಗದಿದ್ರೆ
2 ದಿವಸದ ನಂತರ ಬರುವಂಥ ಆದಿತ್ಯವಾರ ನಾವು ಸರಿ ಮಾಡಿ ಕೊಡ್ತೇವೆ, ನಿಮ್ಮ ಜಿಲ್ಲಾಡಳಿತಕ್ಕೆ ಯೋಗ್ಯತೆ ಇಲ್ಲ ಅಂತ ನಾವು ಎನಿಸ್ಕೊಂಡು ನಾವೇ ಮಾಡ್ತೇವೆ ಅಂತ ಹೇಳಿದಕ್ಕೆ 24 ಗಂಟೆ ಒಳಗೆ ಅದನ್ನು ಸರಿ ಮಾಡಿಸಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತ. ನಾವು ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೇವೆ. ಈಗಲೂ ಹೇಳ್ತೇವೆ, ನಮ್ಮ ಏನು ಮನವಿ ಇದೆ, ಸಕಾರಾತ್ಮಕ ಸ್ಪಂದಿಸಕ್ಕೆ ನಾವು ಈಗಲೂ ಜಿಲ್ಲಾಡಳಿತ ಆಗಿರ್ಬೋದು, ಶಾಸಕರಾಗಿರ್ಬೋದು, ಸ್ಥಳೀಯ ಪ್ರತಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇವೆ. ಅದೇ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾಕೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ? ಎಸ್, ಈಗ ಅನ್ಸರ್ ಅವರೇ ಮತ್ತು ನಿಜಾಮುದ್ದೀನ್ ಅವರೇ, ಆಯ್ತು, ಈಗ ರಸ್ತೆಯಲ್ಲಿ ಹೆದ್ದಾರಿ ರಸ್ತೆಯಲ್ಲಿ ಅಷ್ಟು ಹೊಂಡಗಳಿತ್ತು, ಎಲ್ಲ ಜನ ಎಲ್ಲ ನೋಡಿಕೊಂಡು ಹೋಗಿದ್ದಾರೆ ಅದೇ ರಸ್ತೆಯಲ್ಲಿ ಅಲ್ವಾ, ಜನಪ್ರತಿನಿಧಿಗಳು ಕೂಡ ಮತ್ತೆ ಎಲ್ಲ ಪಕ್ಷದ ನಾಯಕರುಗಳು ಕೂಡ. ನೀವು ಹೋರಾಟ ಮಾಡುವ ತನಕ ಜಿಲ್ಲಾಡಳಿತ ಕಾಯಬೇಕಾಯಿತು. ಹಾಗಾದ್ರೆ ಒಂದು ಹೋರಾಟ ಅಥವಾ ಈ ರೀತಿಯ ಪ್ರತಿಭಟನೆ ಆಗುವ ತನಕ ನಮ್ಮ ಸ್ಥಳೀಯ ಆಡಳಿತಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಅದು ಕಣ್ಣಿಗೆ ಬೀಳುವುದಿಲ್ವಾ? ಅಥವಾ ಅವರು ಉದ್ದೇಶಪೂರ್ವಕವಾಗಿ ಸುಮ್ಮನೆ ಇದ್ದು ಬಿಡ್ತಾರಾ? ಯಾಕಂದ್ರೆ ಇಲ್ಲಿ ಕೂಡ ಈಗ ಇದೆಲ್ಲರಿಗೂ ಕಾಣುವಂಥದ್ದು, ಎಲ್ಲರೂ ಅನುಭವಿಸಿರುವಂಥದ್ದು. ಮೊದಲನೇ ದಿನ ನಾವು ದೊಂದಿ ಕಟ್ತಾ ಇರುವಾಗ ಒಂದು ಎಸ್ಕಾಟ್ ಕಾರ್ ಬಂತು, ಜೀಪ್ ಬಂತು. ಸೈರನ್, ನಾವು ಮತ್ತೆ ನಿಂತ್ಕೊಂಡು ಸೈರನ್ ಹಾಕೊಂಡು ನಮ್ಮಗಳನ್ನ ಬಿಡಿಸ್ಕೊಂಡು ಹೋದ. ಹಿಂದ್ಗಡೆ ಒಂದು ಯಾರೋ ಮಿನಿಸ್ಟರ್, ಬಹುಶಃ ಉಸ್ತುವಾರಿ ಮಂತ್ರಿ ಯಾರು ಇರಬೇಕು. ನಿಜವಾಗಿ ಜನಪ್ರತಿನಿಧಿಗಳಿಗೆ ಜನರ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಕೈಯಲ್ಲಿ ದೊಂದಿಯಲ್ಲಿ ಎಲ್ಲ ಗಮನಿಸಿದಾರೆ, ಅವರು ನಿಲ್ತಿದ್ರು, ಕೇಳಬೇಕಿತ್ತು, ಏನ್ ಸರ್ ನಿಮ್ ಸಮಸ್ಯೆ, ಯಾಕೆ ನೀವು ಮಾಡ್ತಿದ್ದೀರಿ ಹೀಗೆ? ಅವ್ರಿಗೆ ಹೆದರಿಕೆ ಆಗಿರ್ಬೋದಪ್ಪ, ಹೀಗೆ ಹೇಳುದು, ಹೆದರಿಕೆ ಆಗಿರ್ಬೋದು, ಈ ದೊಂದಿಗಿಂದ ಇಟ್ಕೊಂಡಿದ್ದಾರೆ ಏನ್ ಮಾರೆ ಅಂತೇಳಿ. ಅಲ್ಲಿ ಒಂದು SP ಗೆ ಫೋನ್ ಮಾಡೋದು ಅಥವಾ ಒಂದು ಜಿಲ್ಲಾಧಿಕಾರಿ ಫೋನ್ ಮಾಡಿ, ಅಲ್ಲಿ ನಿಂತ್ಕೊಂಡಿದ್ದಾರೆ ಏನು ನೋಡಿ ಅಂತೇಳಿ. ಆ ಒಂದು ಯೋಗ್ಯತೆನೇ ಇಲ್ವಾ? ಹಾಗಾದ್ರೆ ವೋಟ್ ಹಾಕಿ ಈ ಕೆಲಸವನ್ನು ಮಾಡ್ಬೇಕಾದ ಯಾರು? ನಾವು ಯಾರನ್ನು ವೋಟ್ ಹಾಕಿ ಕಳಿಸಿದೇವ ಅವರು ಮಾಡಬೇಕಾದಂಥ ಕೆಲಸ. ನಾವು ಇವರನ್ನು ವೋಟ್ ಹಾಕಿ ನಾವು ಈ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ನಾವಿಲ್ಲಿ ದೊಂದು ಹಿಡ್ಕೊಂಡು ರಸ್ತೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾದ್ರೆ ಇವರು ಯಾವುದ್ರಲ್ಲಿ ಹೊಡಿಬೇಕು? ಈಗ ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಅಂತ ಇಲ್ಲ, ನಿಮ್ಮ ಪ್ರತಿಭಟನೆ ಕೂಡ ಗೊತ್ತುಂಟು, ಆದರೆ ಕೇಳುವಂತ ಒಂದು ಕಾಳಜಿ ಅಲ್ಲ. ಬಹುಶಃ ಜಿಲ್ಲಾಡಳಿತ ನಮ್ಮ ಹೋರಾಟಕ್ಕೆ ನಿಜವಾಗಿ ನೋಡ್ತಾ ಇದ್ದಾನೆ. ನಾನು 4 ದಿವಸ ಯಾವುದೇ ಬೆಲೆ ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಅವರಿಗೆ ಒಂದು ವಿಚಾರವನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಮ್ಮ ಹೋರಾಟಕ್ಕೆ ಬೆಲೆ ಕೊಡಿಸಲಿ ನಮ್ಗೆ ಗೊತ್ತುಂಟು. ಅಷ್ಟು ಗೊತ್ತಿಲ್ಲದ ನಾವು ಹೋರಾಟಕ್ಕೆ ಇಳಿದಿಲ್ಲ. ಯಾವ ರೀತಿ ಬೆಲೆ ಕೊಡಿಸಬೇಕು, ಯಾವ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಮಾಡಿಸಬೇಕು ಖಂಡಿತವಾಗಿ ಗೊತ್ತುಂಟು ನಮಗೆ. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾಡಳಿತ ಇನ್ನೂ ಇಷ್ಟವರೆಗೆ ಮುಜುಗರಕ್ಕೆ ಒಳಪಟ್ಟಿದೆ, ಇನ್ನೂ ಮುಜುಗರಕ್ಕೆ ಒಳಪಡೋದು ಬೇಡ ಅಂತಾದರೆ ಆದಷ್ಟು ಬೇಗನೆ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡಿ ಅನ್ನುವಂಥದ್ದು ನಮ್ಮದು ಮನವಿ. ಈಗ 5ನೇ ದಿನಕ್ಕೆ ಬಂತು, ಹೋರಾಟ ಬಂತು. ಹೋರಾಟ ಪ್ರತಿನಿತ್ಯವೂ ನಿರಂತರವಾಗಿ ನಡೀತಾ ಉಂಟು ಅನ್ಸಾರ್ ಅವರೇ ಮತ್ತು ನಿಜಾಮುದ್ದೀನ್ ಅವರೇ. ಎಷ್ಟು ದಿವಸ ಅಂತ ಹೋರಾಟ ಮಾಡ್ತೀರಿ? ಈಗ ಇವರು ವರ್ಷಾನುಗಟ್ಟಲೆ ಇದೆ, ನೀವೇ ಹೇಳಿದಿರಿ 4 ವರ್ಷದಿಂದ ಅವರು ಒಂದು ಸಣ್ಣ ಬಲ್ಬ್ ಕೂಡ ಹಾಕ್ಲಿಲ್ಲ ಅಂತ. ಅವರಿಗೆ ಯೋಗ್ಯತೆ ಎಷ್ಟು ದಿನಕ್ಕೆ ಬರ್ತದೆ ನೋಡ. ನಾವಂತೂ ತಿಂಗಳಲ್ಲ, 2 ತಿಂಗಳ 3 ತಿಂಗಳು ನಾವಂತೂ ರೆಡಿ ಇದ್ದೇವೆ. ಇವರ ಯೋಗ್ಯತೆ ಅಳಿಲಿಕ್ಕೆ ಇವ್ರ ತಯಾರಿತ ತೊಂದರೆ ಇಲ್ಲ, ಮಾಡೋದು ಬೇಡ ಅವರು ನೋಡು. ನೀವಾಗಾದ್ರೆ ಸ್ಪಂದಿಸದೇ ಇದ್ದರೆ, ಜಿಲ್ಲಾಡಳಿತ ಸ್ಪಂದಿಸದೇ ಹೋದರೆ ಅದನ್ನು ಜಿಲ್ಲಾಡಳಿತದ ಯೋಗ್ಯತೆ ಅಂತ ಬಿಟ್ಟು ಬಿಡ್ತೀವಿ. ಖಂಡಿತವಾಗಿ ನಾಲಾಯಕ ಜಿಲ್ಲಾಡಳಿತ ಹೇಳ್ತೇನೆ ನಾನು, ನಾಲಾಯಕ. ಒಂದು ದಾರಿದೀಪ ಕೊಡ್ಲಿಕ್ಕೆ ಆಗೋದಂತಹ ಜಿಲ್ಲಾಡಳಿತ ಇಡೀ ಜಿಲ್ಲಾವನ್ನು ಹೇಗೆ ಆಡಳಿತ ಮಾಡುದು ಸ್ವಾಮಿ? ನಮ್ಮ ಮನೆಯ ಬಲ್ಬ್ ಹೋದ್ರೆ ಬಲ್ಬ್ ತಂದು ಹಾಕುವಂಥದ್ದು ಮುಗೀತು. ಇಲ್ಲ ಅವ್ರು ಹೇಳಿ ಏನು ಸಮಸ್ಯೆ ಇದೆ, ನಮ್ಮ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ನಮ್ಗೆ ಇಷ್ಟು ಸಮಯ ಬೇಕು. ನೀವು ಎನಿಸಿದಾಗ ಖಾಲಿ ಬಲ್ಬ್ ಹಾಕಿದ್ರಲ್ಲ, ಫ್ಯೂಸ್ ಹಾಕಿದ್ರಲ್ಲ ಸಮಸ್ಯೆ ಅಲ್ಲ, ಬೇರೆ ಟೆಕ್ನಿಕಲ್ ವಿಷಯಗಳಿದೆ ಹೇಳಬೇಕಲ್ವಾ? ಇವರಷ್ಟಕ್ಕೆ ಓಡಾಡೋದು, ಪಾಪ ಹೆಣ್ಮಕ್ಳು ಕತ್ತಲಲ್ಲಿ ಓಡಾಡುವಂಥದ್ದು. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ದುಡ್ಡಿನಿಂದ ನಮಗೆ ಬೆಳಕು ಕೊಡುವಂಥದ್ದು ಇದು. ಇದೇನಂದ್ರೆ ಸ್ಟ್ರೀಟ್ ಲೈಟ್ ಹಾಕಿರೋದು ಯಾರ ಮನೆಯಿಂದನೂ ತಂದು ಹಾಕುವಂಥದ್ದಲ್ಲ. ಈಗ ನವಯುಗ ಕಂಪನಿ ಈಗ ನಮ್ಮಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ವಿಸ್ ಕೊಡಬೇಕಲ್ಲ ಅವರು. ಈಗ ಟೋಲ್ ಕಲೆಕ್ಟ್ ಮಾಡೋದು ಯಾಕೆ? ನಿಮಗೆ ಸರ್ವಿಸ್ ಕೂಡ ಕೊಡ್ತೇವೆ, ಸರ್ವಿಸ್ ಕೊಡಬೇಕು. ಸರ್ವಿಸ್ ಕೊಡ್ಲಿಲ್ಲದಿದ್ರೆ ಮತ್ತೆ ಟೋಲ್ ಕೊಡಬೇಕಾದ ಅವಶ್ಯಕತೆ ಇಲ್ಲಲ್ಲ. ಈಗ ಅವರಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅವರ ಹತ್ರ ಯೋಗ್ಯತೆ ಇಲ್ಲದಿದ್ಮೇಲೆ ಕಲೆಕ್ಟ್ ಮಾಡುವ ಯೋಗ್ಯತೆ ಕೂಡ ಅವರಿಗಿಲ್ಲ. ನಮ್ಮಿಂದ ಇಷ್ಟೊಂದು ದುಡ್ಡು ದೋಚಿಕೊಂಡು ಖಾಲಿ ತಿನ್ಲಿಕ್ಕೆ ಅಲ್ಲಲ್ಲ, ಅದನ್ನ ಮೇಂಟೆನೆನ್ಸ್ ಕೂಡ ಮಾಡಬೇಕು. ಖಾಲಿ ಇವರೊಂದು ಕಂಬ ನಿಲ್ಲಿಸಿ ಇಟ್ಟು ಹೋದ್ರೆ ಮತ್ತೆ ಅದಕ್ಕೆ ಬಲ್ಬ್ ಹಾಕುವರು ಯಾರು? ಅದನ್ನ ಮೇಂಟೈನ್ ಮಾಡುವವರು ಯಾರು? ಅದಕ್ಕೆ ಒಂದು ಇದಿರುತ್ತಲ್ಲ, ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಬೇಕಾದಂಥ ಜನರನ್ನ ಆಯ್ಕೆ ಮಾಡಿರ್ತಾರೆ. ಅದು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದು ಮಾಡಬೇಕು. ಈಗ ನಿಜಾಮುದ್ದೀನ್ ಅವರೇ ಮತ್ತು ಅನ್ಸಾರ್ ಅವರೇ, ಇಡೀ ಹೆದ್ದಾರಿಗೆ ಲೈಟ್ ಹಾಕ್ಬೇಕಂತ ನೀವು ಹೇಳ್ತೀರಾ, ಅಥವಾ ಪರ್ಟಿಕ್ಯುಲರ್ಲಿ ಈಗ ನಿಮ್ಮ ಹೋರಾಟ ಏನು ಉಡುಪಿಯ ಪರ್ಟಿಕ್ಯುಲರ್ ಏನು ಕರಾವಳಿ ಬೈಪಾಸ್ನಿಂದ ಅಂಬಾಗಿಲು ಸರ್ವಿಸ್ ರೋಡ್ ಅದು, ಸೊ ಆ ಪರ್ಟಿಕ್ಯುಲರ್ ಬೇಡಿಕೆ ನಿಮ್ಮದು?
ಈಗ ಜನ ಈಗ ನೋಡುವವರಿಗೆ ಇವರೇನೋ ಹೆದ್ದಾರಿಗೆ ಏನೋ ಲೈಟ್ ಬೇಕಂತ ಕೇಳ್ತಾರೆ, ದೊಂದಿ ದೀಪ ಕೊಡ್ತಾರೆ. ಹಾಕ್ಲೇಬೇಕಲ್ಲ, ನಾವು ಹೇಳುವಂಥದ್ದಲ್ಲ. ಹಾಗಾದ್ರೆ ಹೆದ್ದಾರಿಯಲ್ಲಿ ಲೈಟ್ ಬೇಡವಾ? ಹೆದ್ದಾರಿಯಲ್ಲಿ ಬಸ್ಸು ಕಾರುಗಳು ಮಾತ್ರ ಹೋಗುದಲ್ಲ, ಪಾದಚಾರಿಗಳು ಹೋಗ್ತಾರಲ್ವಾ, ಸ್ಥಳೀಯ ಜನರು ಓಡಾಡ್ತಾರೆ. ಓಕೆ, ಅದು ನಾವು ಹೇಳ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ. ಅಲ್ಲಿ ಸ್ಟೇಟ್ ಹೈವೇ ಇದೆ. ಅಲ್ಲಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ನಿಂದ ಕಡಿಯಾಳಿವರೆಗೆ ಲೈಟ್ ಉಂಟು. ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ನಿಂದ ಕಡಿಯಾಳಿವರೆಗೆ ಲೈಟ್ ಉಂಟು. ಎಲ್ಲಿ ಬಿಜೆಪಿ ಆಫೀಸ್ ಇದೆ, ಬಿಜೆಪಿ ಆಫೀಸ್, ಅಲ್ಲಿಂದ ಇಂದ್ರಾಳಿವರೆಗೆ ಲೈಟ್ ಇಲ್ಲ. ಪೂರ ಕತ್ತಲೆ. ಅಂದ್ರೆ ರಾತ್ರಿಗೆ ಒಬ್ಬರೊಬ್ರು ಹೋಗುವಾಗ ಎದುರಿಗೆ ಯಾರಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಎದುರಿಗೆ ಬಂದು ಮುಖಾಮುಖಿ ಹೊಡಿಬೇಕಾ ಮತ್ತೆ ಗೊತ್ತಾಗ್ತದೆ ಯಾರಂತೇಳಿ, ಅಂತ ಒಂದು ಕತ್ತಲೆ. ಈಗ ಈಗ ನಾವು ಹೆದ್ದಾರಿಯ ಇದು ಮೇಜರ್ ಒಂದು ಪ್ಲೇಸ್ ಉಡುಪಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿರುವಂಥ ಅಥವಾ ಈ ಒಂದು ಹೋರಾಟ ನೀವು ಕೈಗೆತ್ತಿಕೊಂಡಿರುವಂಥದ್ದೇನು ಕರಾವಳಿ ಬೈಪಾಸ್ನಿಂದ ಅಂಬಾಗಿಲ ತನಕದ್ದು. ಮತ್ತೀಗ ನಮಗೆ ಕಾಲ್ ಮಾಡಿದವರು ಕೂಡ ಹೇಳಿದರು, ಸಾವಿರಾರು ಜನ ಪ್ರವಾಸಿಗರು ಮಲ್ಪೆ ಕಡೆಯಿಂದ ಬಂದು ಹೋಗುವಂಥ ಒಂದು ಕ್ರಾಸಿಂಗ್ ಪ್ಲೇಸ್. ಪಾಸ್ಪೋರ್ಟ್ ಹೇಗೆ ಇರಬೇಕಿತ್ತು, ಹೈ ಮಾಸ್ಕ್ ಎಲ್ಲ ಹಾಕಿ ಎಷ್ಟೊಂದು ಒಂದು ಇಡೀ ಒಂದು ಹಗ್ಲಿನಂತ ಕಾಣಬೇಕಿತ್ತು. ಅದು ಅಷ್ಟೊಂದು ಅಟ್ರಾಕ್ಟ್ ಇರಬೇಕಿತ್ತು. ಆ ಮಾಡೋಂಥ ಯೋಗ್ಯತೆ ಇವರಿಗಿಲ್ಲ. ಸಾಲಿ ಕನಿಷ್ಠ ಒಂದು ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಕಾಣುವಷ್ಟಾದ್ರೂ ಕೊಡಿ ಅಂತ ಹೇಳುದು. ಈಗ ದಾರಿ ಕಾಣುವಷ್ಟಾದರೂ ಮಾಡಿ. ಒಂದು ಇದರಲ್ಲಿ ಏನೋ ಉಡುಪಿಗೆ ಬರುವಂಥ ಪ್ರವಾಸಿಗರಿಗೆ ಕೂಡ ಅಟ್ಲೀಸ್ಟ್ ನೀವು ಹೇಳಿದಾಗ ಒಂದು ಪರ್ಟಿಕ್ಯುಲರ್ ಜಂಕ್ಷನಲ್ಲಿ ಟರ್ನ್ ಆಗೋ ಸ್ವಲ್ಪ ಚಂದ ಕಂಡ್ರೆ ನೋಡುವವರಿಗೆ, ಬರುವವರಿಗೆ, ಹೋಗುವವರಿಗೆ ಕೂಡ ಒಂದು ಚಂದ. ಜೊತೆಗೆ ಸುರಕ್ಷತೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ಎಲ್ಲರೂ ಹೊರಗಡೆಯಿಂದ ಬಂದವರು ಕೂಡ ಕಾರಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಟೂರಿಸ್ಟ್ಗಳೆಲ್ಲರೂ ಆಯ್ತು, ಈಗ ಬಂದ ಗಾಡಿಯೇ ಒಂದು ವೇಳೆ ಏನೊಂದು ಪಂಕ್ಚರ್ ಆಯಿತು ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ, ಆ ಜಂಕ್ಷನಲ್ಲಿ. ಸೊ ಹಾಗಿದ್ರೆ ಆ ಸಂದರ್ಭದಲ್ಲಿ ಆ ಕತ್ತಲೆಯಲ್ಲಿ ನಿಂತುಕೊಂಡು ವ್ಯವಹಾರ ಮಾಡಬೇಕು, ಬೇಕಾದ್ರೆ ಮಾಡಬೇಕು. ಓಟ್ ಹಾಕಿದ್ದ ಕರ್ಮಕ್ಕೆ ಬೈದುಕೊಂಡು ಮಾಡುವಂಥದ್ದು. ನಮ್ಮಲ್ಲಿ ಒಂದು ಮಾತುಂಟಲ್ಲ, ಸಮಸ್ಯೆಗೆ ಸ್ವತಃ ವ್ಯಕ್ತಿಯೇ ಒಳಗಾದಾಗ ಶಪಿಸಿಕೊಂಡು ಮತ್ತೆ ಮಾಡುವಂಥದ್ದು. ಇಲ್ಲಿ ಸಮಸ್ಯೆ ಏನಂತಂದ್ರೆ ನಮ್ಮ ಜನರಲ್ಲಿ ಹೋರಾಟದ ಮನೋಭಾವನೆ ಕಮ್ಮಿ ಆಗಿದೆ. ಈಗ ನನಗೆ ಸಮಸ್ಯೆ ಆದಾಗ ನಾನು ಅದನ್ನು ಪ್ರತಿಭಟಿಸುವುದಿಲ್ಲ. ಸಾಲಿ ಮಾರಿ ಇದ್ದದಂತೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ. ಎಲ್ಲಿಯವರೆಗೆ ನಮ್ಗೆ ಈ ಅಡ್ಜಸ್ಟ್ ಮಾಡುವಂತ ಒಂದು ಅಭ್ಯಾಸ ಮನೋಭಾವನೆ ಇದೆಯಲ್ಲ, ಎಲ್ಲಿವರೆಗೆ ಬಿಡುದಿಲ್ವೋ ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗುದಿಲ್ಲ. ನಮ್ಗೆ ನಮ್ಮ ಹೇಳಬೇಕು. ಈಗ ನಾವು ಕರ್ನಾಟಕದ ಬೇರೆ ಭಾಗಗಳನ್ನು ನೋಡುವ, ನಿಜಾಮುದ್ದೀನ್ ಅವರೇ, ಅನ್ಸಾರ್ ಅವರೇ, ಈಗ ಎಷ್ಟೋ ಜನರ ಬೇಡಿಕೆಯ ವಿಚಾರಗಳು ಬಂದಾಗ ಹೋರಾಟ ಮಾಡುವಂಥದ್ದು ಹೋರಾಟಗಳು ನಡೀತದೆ. ನಾವು ಪ್ರತಿನಿತ್ಯನೂ ನೋಡ್ತೇವೆ. ನೀವು ಜನ ಸ್ಪಂದಿಸುವುದಿಲ್ಲ ಅಂತ ಹೇಳುವಾಗ ಕರಾವಳಿಯಲ್ಲಿ ಬಹುಮುಖ್ಯವಾಗಿ ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಯಾವ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದಾರೆ ಅವ್ರು ಮಾಡಲಿ, ಅಥವಾ ಇನ್ಯಾರೋ ಹೋರಾಟಗಾರರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಅವ್ರು ಮಾತನಾಡಲಿ ಅಂತ ಜನ ಸುಮ್ಮನೆ ಇರ್ತಾರೆ. ಆದರೆ ಯಾವಾಗ ಜನ ಸೇರ್ತಾರೆ, ನೀವು ಆವಾಗ ಒಂದು ಪ್ರಸ್ತಾಪ ಬೆತ್ತಿದಿರಲ್ಲ, ಕೋಮು ಸೂಕ್ಷ್ಮ ಏನಾದ್ರೂ ಸಣ್ಣ ವಿಚಾರಗಳುಂಟಂತ ಹೇಳಿದ್ರೆ ಅದೇ ಜಾಗದಲ್ಲಿ ಬರ್ತಾರೆ. ಅದೇ ಜಾಗದಲ್ಲಿ ಏನಾದ್ರೂ ಸಮಸ್ಯೆ ಉಂಟಾದ್ರೆ ನಾವೇನು ಹೋರಾಟ ಮಾಡ್ತಿದ್ದೇವೆ, 1,000 ಜನ ಒಟ್ಟಾಗ್ತಾರೆ. ನಾವಲ್ಲಿ ನಮ್ಗೆ ನಿಲ್ಲಿಗೆ ಜಾಗ ಇರುದಿಲ್ಲ, ಮತ್ತೆ ಅಲ್ಲಿ ಅಷ್ಟು ಜನ ಒಟ್ಟಾಗ್ತಾರೆ. ಜನಕ್ಕೆ ತೀರಾ ಬೇಸಿಕ್ ಮೂಲಭೂತ ತುರ್ತು ಅಗತ್ಯದ ಬಗ್ಗೆ ಸ್ಪಂದನೆ ಬಾರಿ ಕಡಿಮೆ ಆಗಿದೆ ನಿಜವಾಗ್ಲು. ಯಾಕೆ ಈಗ ಆದ್ರೆ ಏನಾಗ್ಬೋದು? ಈಗ ನೀವು ಒಬ್ಬ ಹೋರಾಟಗಾರರಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಜನ ಯಾವುದಕ್ಕೂ ಸ್ಪಂದನೆ ಇಲ್ಲ ಅಂತ ಆದ್ರೆ ಯಾರು ಈಗ ಪ್ರತಿಯೊಬ್ಬರಿಗೆ ಅವರದ್ದಂತ ಒಂದು ಕರ್ತವ್ಯ ಅಂತ ಇರ್ತದಲ್ಲ. ಈಗ ಓಟ್ ಹಾಕಿ ಮುಗಿಸಿದ ತಕ್ಷಣ ಮುಗಿದೋಯ್ತಾ ಅನ್ಸರ್ ಅವರೇ? ಜಿಲ್ಲಾಧಿಕಾರಿ ಅವರಿಗೆ ಕ್ವಶನ್ ಮಾಡ್ಲಿಕ್ಕೆ ಇರುವಂತದ್ದು, ನವೇಗ ಕಂಪನಿಯವರು 80% ಇದ್ದು ಈಗ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಈ ದಾರಿದೀಪದ್ದು ಕೂಡ ಅದರಲ್ಲಿ ಇನ್ಕ್ಲೂಡ್, ದಾರಿದೀಪದಾಗಿರ್ಬೋದು, ಸರ್ವಿಸ್ ರಸ್ತೆದಾಗಿರ್ಬೋದು, ಅಥವಾ ಡೈವರ್ಷನ್ ಆಗಿರ್ಬೋದು, ಎಲ್ಲ ಕೂಡ ಇದರಲ್ಲೇ ಬರ್ತದೆ. ಇದರ ಮೇಂಟೆನೆನ್ಸ್ ಕೂಡ ಇದರಲ್ಲೇ ಬರ್ತದೆ. ಈ ವರ್ಕ್ ವಾಟರ್ ಅಂತ ಏನ್ ಮಾಡ್ತಾರೆ ಅದರಲ್ಲಿ ಇದೆಲ್ಲ ಬಂದಿರುತ್ತೆ. ಅದರಲ್ಲಿ ಒಂದು ವೇಳೆ ಇದನ್ನ ತೋರಿಸಿದ್ರೆ ಇವರಿಗೆ ಕ್ವಶನ್ ಮಾಡುವಂಥದ್ದು ಇದೆ. ಜಿಲ್ಲಾಧಿಕಾರಿ ಅವರು ಅವರನ್ನ ಸಭೆ ಕರೆದು ಅವರಿಂದ ಏನು ಮಾಹಿತಿ ಸಿಗ್ತದೆ, ಇವರು ಅದಕ್ಕೆ ಬೇಕಾದಂತ ಆರ್ಡರ್ ಅನ್ನು ಮಾಡಿದ್ರೆ ಮುಗೀತು. ನನ್ನ ಪ್ರಕಾರ ಇರುವಂತದ್ದು ಜಿಲ್ಲಾಧಿಕಾರಿಗಳಿಗೆ ಬಂದು ಅವರೇ ಹಾಕ್ಬೇಕನ್ನೋಂಥದ್ದು ಏನಿಲ್ಲ. ಖಾಲಿ ಅವರನ್ನ ಸಭೆ ಕರೆದು ಇದರಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೇಳುವಂಥದ್ದು. ಒಂದು ಅರ್ಧ ಗಂಟೆಯ ಸಮಯ ಇದಕ್ಕೆ ಅಂತ ಸೀಮಿತವಾಗಿ ಇಡಿಸಿದ್ರೆ
ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗ್ತದೆ. ಆದ್ರೆ ಇದರಲ್ಲಿ ಏನು ಒಂದು ಸಮಸ್ಯೆ ಇದೆ, ಏನೋ ಈಗೋ ಪ್ರಾಬ್ಲಮ್ ಇದೆಯೋ, ಈಗೋ ಪ್ರಾಬ್ಲಮ್ ಇದೆಯೋ ಅಲ್ಲ ನವಯುಗದವರು ಕೇಳೋದಿಲ್ವಾ? ಈಗ ಪ್ರಶ್ನೆ ನೀವು ನೋಡಿರ್ಬೋದು, ನಮ್ಮ ಹೇಳಿ ಇವರು ಕೇಳೋದಿದ್ರೆ ಹೇಳಿ ಬಾಯ್ಬಿಟ್ಟು, ನವಯುಗ ಕಂಪನಿಯವರು ನಮ್ಮ ಮಾತು ಕೇಳೋದಿಲ್ಲ, ನಿಮ್ಗೆ ಏನ್ ಮಾಡ್ಲಿಕ್ಕೆ ಉಂಟು ಮಾಡಿ ನಾವು ಮಾಡ್ತೇವೆ. ನಾವು ಮಂಗಳೂರಲ್ಲಿ ಪಂಪ್ವೆಲ್ ಏನು ಫ್ಲೈಓವರ್ ಬಗ್ಗೆ ನೋಡಿದ್ದೆವು. ನವಯುಗದವರು ಒಂದು 2-3 ವರ್ಷ ಡೇಟ್ಗಳನ್ನು ಕೊಡ್ತಾ ಇದ್ದರು. ಜನ ಕೇಳೋದು, ಪತ್ರಿಕೆಯವರು ಕೇಳೋದು, ಮಾಧ್ಯಮದವರು ಕೇಳೋದು, ಯಾವಾಗ ಫ್ಲೈಓವರ್ ಮುಗೀತು, ಮುಂದಿನ ಫೆಬ್ರವರಿ ಅಂತ ಹೇಳೋದು, ಫೆಬ್ರವರಿ ಮುಗಿದ ತಕ್ಷಣ ಹೇಳೋದು ಏಪ್ರಿಲ್ ಅಂತ ಹೇಳೋದು. ಹಾಗೆ 2-3 ವರ್ಷ ತಕೊಂಡು ಹೋಗಿದ್ದಾರೆ. ನವಯುಗ ಕಂಪನಿಯವರು ಆ ರೀತಿ ದುಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಧೈರ್ಯ ತುಂಬುವವರು ಯಾರು? ಅದು ಬೇಕು ಮೊದಲು. ಈ ಜನಪ್ರತಿನಿಧಿಗಳು ಏನು ಗೊತ್ತಾ, ನಮ್ಮ ಎದುರಿಗೆ ಹೇಳ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಬೇಕಂದ್ರೆ ವ್ಯವಸ್ಥೆ ಆಗಿರ್ತದೆ ಅವರಿಗೆ. ಇದು ಎಲ್ಲ ಜಗಜ್ಜಾಹಿರವಾದಂಥ ಮಾತು, ಇದು ಮುಚ್ಚುಮರೇನಿಲ್ಲ. ಈಗ ಯಾವುದೇ ಒಂದು ಕಂಪನಿ ಬಂದಿದ್ರು ಜನಪ್ರತಿನಿಧಿ ಏನು 1 ರೂಪಾಯಿ ಕೊಡ್ದು ಅವ್ರು ಬಿಡ್ತಾರಾ? ನವಯುಗದಲ್ಲಿ ಎಷ್ಟು ಕೋಟಿ ಡೀಲಿಂಗ್ ಆಗಿರ್ಬೋದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಆ ಟೋಲ್ ಗೇಟ್ ಅಲ್ಲಿ ಒಬ್ಬೊಬ್ಬ ಜನಪ್ರತಿನಿಧಿ ಎಷ್ಟೆಷ್ಟು ಹೋಗ್ತದೆ ಅಂತೇಳಿ ನಾನು ಹೇಳೋದಲ್ಲ, ಜನರು ಹೇಳ್ತಾರೆ ಒಬ್ಬೊಬ್ಬರಿಗೆ ಎಷ್ಟು % ಉಂಟು ಅಂತೇಳಿ. ಹಾಗಿರುವಾಗ ಅವರ ಪರವಾಗಿ ಮಾತಾಡಲೇಬೇಕು. ಸಮಸ್ಯೆ ಕೂಡ ಜನರಿಗೆ ಎಲ್ರಿಗೂ ಸಮಸ್ಯೆ ಕೂಡ ಗೊತ್ತಿದೆ, ಸಮಸ್ಯೆ ಯಾಕೆ ಉದ್ಭವ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ವಾಸ್ತವ ವಿಷಯ ಏನಿದೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಉಡುಪಿ ಆಗಿರ್ಬೋದು, ಮಂಗಳೂರಿನ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ. ಆದ್ರೆ ಮಾತುಕತೆಗೆ ಅದನ್ನ ಈಗ ಜನರಲ್ ಆಗಿ ಏನಾದ್ರು ಒಂದು 4 ಜನ ಮಾತಾಡುವಾಗ ಆ ವಿಚಾರವನ್ನ ಪ್ರಸ್ತಾವ ಕೂಡ ಮಾತಾಡ್ತಾರೆ, ಅದನ್ನ ವಿಚಾರ ಕೂಡ ಮಾಡ್ತಾರೆ. ಆದ್ರೆ ಇಂಥ ಒಂದು ಹೋರಾಟ ಬಂದಾಗ ನಂಕದಾಯಿಗ ಅಂತ, ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲಿ ಅಥವಾ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ಅವರು ಮಾತಾಡಲಿ, ಅವರು ಹೋರಾಟ ಮಾಡಲಿ ಅಂತ ಹೇಳಿಕೊಂಡು ಹೋಗ್ತಾರೆ. ಈಗ ಒಂದು ಜಿಲ್ಲೆಯ ಒಳಗಡೆ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥ ಗುತ್ತಿಗೆ ಸಂಸ್ಥೆಯವರನ್ನು ಮಾತನಾಡಿಸಲಿಕ್ಕೆ ಅಥವಾ ಅವರಿಂದ ಕೆಲಸ ಮಾಡಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅನ್ಸಾರ್ ಅವರೇ, ಜಿಲ್ಲಾಡಳಿತ ಇರ್ಬೋದು ಅಥವಾ ಜನಪ್ರತಿನಿಧಿಗಳೇ ಇರಬಹುದು. ಈಗ ಈ ಬಂದಿರುವಂಥ ಗುತ್ತಿಗೆದಾರರೇ ಇಲ್ಲಿ ಶಾಶ್ವತವ? ಆಗಿದಲ್ಲ ಈಗ ಇನ್ನೊಂದು ಸತ್ಯಾಂಶ ಯಾರ ಕೈಯಲ್ಲಿ ಆಗಿದ್ರೆ ಆಡಳಿತ ಇರುವಂತದ್ದು ಅಂತ ಅಲ್ಲ. ಇನ್ನೊಂದು ವಿಷಯ, ಈಗ ಅದು ಟೆಂಡರ್ ಆಗಿರುವಂತದ್ದು, ನವಯುಗಕ್ಕೆ ಟೆಂಡರ್ ಆಗಿ ಟೆಂಡರ್ ಕೊಟ್ಟಿರುವಂತ ಸಮಯ, ವರ್ಕ್ ಆರ್ಡರ್ ಎಷ್ಟು ಸಮಯ, ಇವರು ಮುಗಿಸಿ ಕೊಟ್ಟಿರುವಂತದ್ದು ಎಷ್ಟು ಸಮಯಕ್ಕೆ, ಇನ್ನೂ ಕೂಡ ಮುಗ್ದಿಲ್ಲ ಕೆಲಸ, ಇನ್ನೂ ಕೂಡ ಪ್ರಗತಿಯಲ್ಲೇ ಇದೆ ಪ್ರಗತಿಯಲ್ಲೇ ಇರಲಿ. ನೀವು ಹೇಳೋ ಪ್ರಕಾರ ಆಯ್ತು, ಈಗ ನೀವು ಅವಾಗ ಒಂದು ಮಾತು ಹೇಳಿದ್ರಿ 80% ಆಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಆಯ್ತು, ಎಲ್ಲೋ ಒಂದು ಕೆಲವು ಸ್ಟ್ರೆಚ್ ಅಲ್ಲಿ ವರ್ಕ್ಗಳು ಬಾಕಿ ಇರಬಹುದು. ಆದ್ರೆ ಈಗ ನೀವು ಪ್ರತಿಭಟನೆ ಮಾಡ್ತಾ ಇರುವಂತ ಏನು ಕರಾವಳಿ ಬೈಪಾಸ್ ಮತ್ತು ಅಂಬಾಗಿಲು, ಅದೆಲ್ಲ ವರ್ಕ್ ಕಂಪ್ಲೀಟೆಡ್ ಏರಿಯಾ ಅಲ್ವಾ? ಅದನ್ನ ರಿಪೋರ್ಟ್ ಅಲ್ಲಿ ಎಲ್ಲ ವರ್ಕ್ ಕಂಪ್ಲೀಟ್, ಅಲ್ಲಿ ಬೇಕಿದ್ದ ಬೇಸಿಕ್ ನೀಡ್ಸ್, ಅಗತ್ಯ, ಜನರ ತುರ್ತು ಅಗತ್ಯ, ಅದನ್ನ ಮಾಡ್ಬೇಕಾಗಿತ್ತಲ್ವಾ? ಸರ್ವಿಸ್ ರಸ್ತೆ ಎಷ್ಟು ಬಾಕಿ ಇದೆ? ಈಗ ಎಷ್ಟು ಬಾಕಿ ಉಂಟು, ಎಷ್ಟು ಆಗಿದೆ ಬಾಕಿ ಇರುವಂತದ್ದಲ್ಲ, ಆಗಿರುವಂತ ಸರ್ವಿಸ್ ರಸ್ತೆ ಎಷ್ಟು? ಬೆಲೆ ಬಾಕಿ ಇದೆ. ಹೆಜಮಾಡಿಯದ್ದು ಸರ್ವಿಸ್ ರಸ್ತೆ ಎಷ್ಟೋ ಸಮಯದಿಂದ ಎಲ್ಲ ಜನರಂತ ಒಂದು ಬೇಡಿಕೆ, ಅದು ಸರ್ವಿಸ್ ರಸ್ತೆ ಬೇಕು ನಮ್ಗೆ ಅಲ್ಲಿ ಅಲ್ಲ ಅನ್ನುವಂಥದ್ದು. ಪ್ರಥಮ ಹೋರಾಟದಿಂದ ಹಿಡಿದು ಕಡೆ ಹೋರಾಟದ ತನಕ ಕೂಡ ಈ ಸರ್ವಿಸ್ ರಸ್ತೆ ವಿಚಾರ ಉಂಟು. ಹೇಳಿದ ಕೂಡಲೇ ನೀವು ಹೇಳಿದ ಹಾಗೆ, ಕರೆಗ ಅವನು ಹಿಂದಿ ಒಬ್ಬನೊಬ್ರು ಬರ್ತಾನೆ, ಮಾತಾಡ್ತಾನೆ, ಯಾರು ಅಂತ ಕೇಳಿದ್ರೆ ಅವನು ಇವನು ಅಂತ ಹೇಳ್ತಾರೆ, ಬಂದು ಮಾತಾಡ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಮುಗೀತು. ಮತ್ತೆ ಇನ್ನೊಂದು ಸಮಯಕ್ಕೆ ಬರುವವನು ಅವನಲ್ಲ, ಇನ್ನೊಬ್ಬ ಅಧಿಕಾರಿ ಬೇರೆಯವನೇ ಬರ್ತಾನೆ, ಅವನು ಯಾರನ್ನು ಅಂತ ನಮ್ಗೆ ಗೊತ್ತಿಲ್ಲ, ಅವನ ಹತ್ರ ಹೋಗಿ ಗಯ ನಯ ನಮ್ಗೆ ಗೊತ್ತಿಲ್ಲ, ಮಾತಾಡ್ತೇವೆ, ಸರ್ವಿಸ್ ರಸ್ತೆ ಇದೆ, ಆಯ್ತು ನಾನು ಅದು ಬರ್ಕೊಂಡಿದ್ದೇನೆ, ಮಾಡ್ಕೊಂಡು ಹೋಗ್ತೇನೆ. ಮೊನ್ನೆ ಕೂಡ ಇಲ್ಲಿ ಪಡುಬಿದ್ರಿ ಪಂಚಾಯಿತಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಹೋರಾಟ ನಡೆಯುತ್ತದೆ. ಅಲ್ಲಿ ಅವರ ಆಫೀಸಿಗೆ ಹೋಗಿ ಬೀಗ ಜಡಿದು ಪ್ರತಿಭಟನೆ ನಡೆಸ್ತಾರೆ. ಅಂದ್ರೆ ಅಲ್ಲಿಯ ಒಂದು ಆಡಳಿತ ಸಂಸ್ಥೆ ಕೂಡ ಕೊಟ್ಟಿರುವಂತ ಒಂದು ಕೆಲವು ಬೇಡಿಕೆಯನ್ನು ಕೂಡ ಈಡೇರಿಸುವಂತ ಇವರಿಗೆ ಯೋಗ್ಯತೆ ಇಲ್ಲ. ಎಷ್ಟೋ ಸಮಯಗಳಿಂದ ಮಾಡ್ಲಿಕ್ಕಾಗಲಿಲ್ಲ, ಎಷ್ಟೋ ವರ್ಷ ಆಗಿ, 10 ವರ್ಷ ಆಯ್ತು, 12 ವರ್ಷ ಆಯ್ತಾ. ಒಂದು ಬಸ್ ಸ್ಟ್ಯಾಂಡ್ ಒಂದು 50,000 ಖರ್ಚು ಒಂದು ಬಸ್ ಸ್ಟ್ಯಾಂಡ್ಗೆ. ಬರ್ತೇನೆ. ನಮ್ಮ ಜೊತೆಗೆ ಸತೀಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಶೆಟ್ಟರೆ ನಮಸ್ಕಾರ. ಕರಾವಳಿಯ ಬೈಪಾಸ್ನಿಂದ ಅಂಬಾಗಿಲ ತನಕ ದೊಂದಿ ದೀಪದಲ್ಲಿ ಈಗ ಎಲ್ಲ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ದೊಂದಿ ದೀಪ ಆದ್ರೂ ಉಂಟಲ್ವಾ ಅಂತ. ನಮಸ್ತೆ ನಮಸ್ತೆ. ಅನ್ಸಾರ್ ಅಹಮದ್ ಅವರು ಇದ್ದಾರೆ, ನಿಜಾಮುದ್ದೀನ್ ಇದ್ದಾರೆ, ಕಾಪು. ಹೇಳಿ ಸರ್. ತುಂಬಾ ದಿನದಿಂದ ದೀಪವನ್ನು ಉಳಿಸ್ತಾ ಇದ್ದೀರಿ ಈಗ. ಹೌದು.
ಈಗ ನಮ್ಮ ಜಿಲ್ಲಾಡಳಿತ ಯಾಕೆ ಸುಮ್ಮನೆ ಕೂತಿದೆ ನೋಡಿ, ಅದನ್ನೇ ನೋಡಿ. ಈಗ ಅದನ್ನೇ ನಾವು ಕೇಳ್ತಾ ಇರೋದು ಸರ್. ಈಗ ಅದೇ ಜಿಲ್ಲಾಡಳಿತ ನೀವು ಒಂದು ಸಾರ್ವಜನಿಕವಾಗಿ ಇಷ್ಟು ಪ್ರಚೋದನೆ ಮಾಡುವಾಗ ಅಲ್ಲಿ ಜಿಲ್ಲಾಡಳಿತ ಉಂಟು, ನಮ್ಮ ಶಾಸಕರಿದ್ದಾರೆ, MP ಇದ್ದಾರೆ, ಅದಕ್ಕೆ ಯಾಕೆ ಒತ್ತಡ ಆಗುದಿಲ್ಲ? ಅಲ್ಲ, ಇದು ಕಾಲೇಜ್ ದಾರಿದೀಪ ಬೇಕು ಸಾರ್ವಜನಿಕರಿಗೆ. ಈಗ ಚುನಾಯಿತ ಪ್ರತಿನಿಧಿಗಳು ಯಾಕೆ ಮಾಡುದಿಲ್ಲ ಈಗ ಆ ಬಗ್ಗೆ? ಈಗ ಅದೇ ನೀವು ಕೇಳಿರುವಂತದ್ದು, ಚುನಾಯಿತ ಪ್ರತಿನಿಧಿಗಳು ಯಾಕೆ ಮಾತನಾಡುವುದಿಲ್ಲ ಅಂತ. ಸತೀಶ್ ಶೆಟ್ರೆ, ಬಹುಶಃ ದೊಂದಿ ದೀಪದ ಬೆಳಕನ್ನು ಕೊಂಡೋಗಿ ಅವರ ಮನೆ ಮುಂದೆ ಇಟ್ಟರೆ ಮಾತಾಡ್ತಾರೇನು? ಜಿಲ್ಲಾಡಳಿತ ಅದು ಸಂಬಂಧಪಟ್ಟ ಇಲಾಖೆ ಮಾಡಬೇಕು ಇದನ್ನು. ಹೌದು, ಅಂತ ನಮ್ಮ ಹತ್ರ ಸಾಂಸ್ಕೃತಿಕ ಮಾಡಿದ್ರು ಸಹ ಅವ್ರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಹೌದು, ಎಚ್ಚೆತ್ತುಕೊಳ್ಬೇಕಿತ್ತು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಿತ್ತು. ನಿಜವಾಗಿ ನಾವು ನಿಜವಾಗಿ ಅಂತ ನಮ್ಮ ಟೀಮಿಗೆ ನಾವು ಹ್ಯಾಟ್ಸಪ್ ಅಂತ ಹೇಳ್ತಾರೆ. ನಮ್ಗೆ ಬಹಳ ಖುಷಿ ಆಗ್ತದೆ. ಇಂಥವ್ರಾದ್ರೂ ಒಂದು ಜಿಲ್ಲೆಯಲ್ಲಿ ಒಂದು ಏನೋ ಸಮಸ್ಯೆ ಆದಾಗ ಅವರು ಒಂದು ಪ್ರತಿಭಟನೆ ಮಾಡ್ತಾರಲ್ಲ, ಅದು ನಮ್ಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಇದು ಸತೀಶ್ ಶೆಟ್ಟಿ ಅವರೇ ಕರೆಕ್ಟ್. ಈಗ ಅವರು ಪ್ರತಿಭಟನೆ ಮಾಡ್ತಾರೆ, ಎಲ್ಲರೂ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಥವಾ ಬೇರೆ ಸಾಮಾಜಿಕ ಸಂಘಟನೆಯವರ ಪ್ರತಿಭಟನೆ ಮಾಡ್ಲಿ, ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ನಾನು ಹೇಳುವಾದ್ರೆ ಸಂಪೂರ್ಣ ಬೆಂಬಲ, ಖಂಡಿತ ಖಂಡಿತ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ಬೇಕು ನಾವು. ಈಗ ಸ್ವಲ್ಪ ಜನ, ಎಲ್ಲಾ ವಿಭಾಗದ ಜನ ಸ್ವಲ್ಪ ಎದ್ದು ನಿಂತು ಮಾತನಾಡಿದರೆ ಅಥವಾ ಎಲ್ಲರೂ ಒಂದು ಹೋರಾಟಗಾರರ ಜೊತೆಗೆ ಧ್ವನಿ ಸೇರಿಸಿದರೆ ಮಾತ್ರ ಅಲ್ವಾ ಮಾಡ್ತಾ ಇದ್ದಾರೆ. ಈಗ ಅವರನ್ನು ಯಾರಾದ್ರೂ ಇಲಾಖೆಯವರು ಸಂಪರ್ಕ ಮಾಡಿದಾರ? ನಾವು ಮಾಡ್ತೇವೆ, ಮಾಡ್ತೇವೆ ಅಂತ ಯಾರು ಸಂಪರ್ಕ ಮಾಡಿದ್ದಾರೆ? ಇಲ್ಲ, ಮಾಡ್ಬೇಕಲ್ಲ, ಇಲಾಖೆಯವರು ಮಾಡ್ಬೇಕಲ್ಲ. ಅದಕ್ಕೆ ಇದು ಸರ್ ಬಹಳ ಇದೊಂದು ಬಹಳ ಕಷ್ಟದ ವಿಷಯ ಆಗಿದೆ ನಮ್ಗೆ, ನಮ್ಮ ಜಿಲ್ಲೆಗೆ. ಎಸ್ ಸತೀಶ್ ಶೆಟ್ರೆ, ಈಗ ಥ್ಯಾಂಕ್ ಯು. ಯಾವತ್ತೂ ಉಂಟಲ್ಲ ಇಂಥ ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅವರಿಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್ ಸತೀಶ್ ಶೆಟ್ರ್ ಅಂತ ಕೆಲವು ಉದಾರಿ ಜನರು ನಾವು ಏನು ಬೆಂಬಲಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾರೆ. ಆದರೆ ನೀವು ಇಷ್ಟು 4-5 ದಿವಸ ಹೋರಾಟ ನಡೆದಾಗ ಬಹುಶಃ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಸ್ಥಳೀಯರು ಬಂದು ನಿಂತು ಏನು ನಾವು ಕೂಡ ಏನು ಈ ಹೋರಾಟದ ಜೊತೆಗೆ ಇದ್ದೇವೆ ಅಂತ ತೋರಿಸಿದ್ರೆ, ಯಾಕಂದ್ರೆ ನಿಮ್ಮ ಹೋರಾಟಕ್ಕೆ ಜನ ಸೇರ್ಬೇಕಂತಲ್ಲ ಸರ್ ಅವರೇ, ಜನ ಸೇರ್ಬೇಕಂದ್ರೆ ಜನ ಒಬ್ಬನು ಕೂಡ ಹೋರಾಟ ಮಾಡ್ಲಿಕ್ಕಾಗತ್ತೆ, 10 ಜನ ಮಾಡ್ಲಿಕ್ಕಾಗತ್ತೆ. ಆದ್ರೆ ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವರು ಗುರುಚಂದ್ರ ಶೆಟ್ಟಿ ಅವರು ನಿನ್ನೆ ಬಂದಿದ್ರು. ಅಲ್ಲಿ ಬದಿಯ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಇರುವವರು ಅವರು ನಿನ್ನೆ ಬಂದು ನಮ್ಮೊಟ್ಟಿಗೆ ಒಂದು ಅರ್ಧ ಗಂಟೆ ಕಳೆದು ಅವ್ರ ಹುಡುಗರೆಲ್ಲ ಬಂದಿದ್ರು. ಎಸ್, ಈಗ ಆಯ್ತು. ಈಗ ಈ ಒಂದು ಸಮಸ್ಯೆ ಈಗ ನೀವು ಹೇಳೋ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸ ಅಲ್ಲಿ ಮಾಡದೆ ಹೋದರೆ ನೀವೇ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳ್ಬೇಕು. ಅವ್ರು ಬಾಯ್ಬಿಟ್ಟು ನಮ್ಮ ಹತ್ರ ಆಗುದಿಲ್ಲ ಅಂತೇಳಿ ಮಾಧ್ಯಮದ ಮೂಲಕ ಹೇಳಬೇಕು. ನಮ್ಮ ಹತ್ರ ಆಗುದಿಲ್ಲ, ನಮ್ಮ ಮಾತು ನಾವೇ ಅವ್ರು ಕೇಳುದಿಲ್ಲ. ಅದೇ ಏರಿಯಾದಲ್ಲಿ ಭಿಕ್ಷೆ ಎತ್ತಿ ಮಾಡ್ತೇವೆ ನಾವು. ಭಿಕ್ಷೆ ಎತ್ತಿದ್ರೆ ನಾಚಿಗೆ ಮಾನ ಮಾರದೆ ಹೋಗುದು ಯಾರಂತ ಅವ್ರು ಅಂದಾಜು ಮಾಡ್ಕೊಳ್ಳಿ, ಹೇಳೋ ಮೊದಲು. ಅದೇನು ಜಿಲ್ಲಾಡಳಿತದ ಹೆಸರಲ್ಲಿ ನೀವು ಭಿಕ್ಷೆ ಎತ್ತೀರಾ? ಜಿಲ್ಲಾಡಳಿತ ಯೋಗ್ಯತೆ ಇಲ್ಲ ಅಂತಲ್ಲ ಭಿಕ್ಷೆ ಬಿಡುದು. ಕಳೆದ ಸಲ ಡಯಾಲಿಸಿಸ್ ಸೆಂಟರ್ ಸಮಸ್ಯೆ ಆದಾಗ ಅವರಿಗೆ 5 ತಿಂಗಳ ಸಂಬಳ ಬಾಕಿ ಇತ್ತು ಡಯಾಲಿಸಿಸ್ ಸ್ಟಾಫಿಗೆ. ಡಯಾಲಿಸಿಸ್ ಯಂತ್ರಗಳು ಕೆಲಸ ಮಾಡ್ತಾ ಇಲ್ಲ. ನಾವಲ್ಲಿ ಆಹೋರಾತ್ರಿ ಪ್ರತಿಭಟನೆ ಮಾಡಿ ಒಂದಿನ ಬೂಟ್ ಪಾಲಿಶ್ ಮಾಡಿತ್ತು. ಬೂಟ್ ಪಾಲಿಶ್ ಮಾಡೋ ಉದ್ದೇಶ ಏನಂತಂದ್ರೆ, ಸರ್ಕಾರದ ದುಡ್ಡಿಲ್ಲ, ಬೂಟ್ ಪಾಲಿಶ್ ಮಾಡಿ ಅಂತ ನಾವು ಕಳಿಸ್ತೇವೆ ಅಂತೇಳಿ 863 ರೂಪಾಯಿ ನಾವು ಆರೋಗ್ಯ ಸಚಿವರು ಕಳಿಸಿಕೊಟ್ಟಿದ್ದೇವೆ. ಬೂಟ್ ಪಾಲಿಶ್ ಮಾಡಿ ಬಂದ ದುಡ್ಡರಲ್ಲಿ 683 ರೂಪಾಯಿ ಅಷ್ಟ ಆರೋಗ್ಯ ಸಚಿವರು ಕಳಿಸಿಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. 2 ದಿನ ನಂತರ ದುಡ್ಡು ಬಂದಿದೆ. ದುಡ್ಡು ಬಂತು, ನಿಮ್ಮ ಹೋರಾಟದ ಕಾರಣದಿಂದಾಗಿ ಅಲ್ಲಿಗೆ ಅನುದಾನ ಬಂತು, ಬಾಕಿ ಇದ್ದಂತ ದುಡ್ಡು ಬಂತು, ವ್ಯವಸ್ಥೆ ಆಯ್ತು. ಎಸ್, ಈಗ ನಾಗರಿಕ ಅದೇ ರೀತಿ ಇದನ್ನು ಹೇಳಿ ಅದಕ್ಕಿಂತ ಭಿಕ್ಷಾ ತಟ್ಟೆಯನ್ನು ಇಟ್ಕೊಂಡು ನಾವು ಎಲ್ಲರ ಹತ್ರ ಭಿಕ್ಷೆ ಬೇಡ್ಕೊಂಡು ಆ ರೋಡನ್ನು ಸರಿ ಮಾಡ್ತೇವೆ, ಲೈಟನ್ನು. ಇದು ಮಾತ್ರ ಗ್ಯಾರಂಟಿ. ಎಸ್, ಈಗ ಬೇರೆ ವಿಚಾರಕ್ಕೆ ಬರುವಾಗ ನಾನು ಪರ್ಟಿಕ್ಯುಲರ್ಲಿ ಉಡುಪಿ ಜಿಲ್ಲೆಯ ನಾಗರಿಕ ಸಮಸ್ಯೆ ಅಥವಾ ಜನರ ಬೇಕು ಬೇಡಗಳಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ವೇದಿಕೆ ಏನೇನು ಮಾಡ್ತಾ ಉಂಟು ಅಂತ ನೋಡಿ. ನಾವು ಅಲ್ಲಿ 2 ಕೊರೋನಾ ಟೈಮಲ್ಲಿ
ಎರಡು ಕೊರೋನಾ ಟೈಮ್ ಬಂದಾಗ ಮೊದಲಿನ ಕೊರೋನಾ ಸಮಯದಲ್ಲಿ 65,000 ಜನರಿಗೆ ಉಚಿತ ಊಟವನ್ನು ಕೊಟ್ಟಿದ್ದೆವು ನಾವು. 65,000 ಜನರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಕೊಟ್ಟಿದ್ದೇವೆ. ಎರಡನೇ ಅಲೆ ಬಂದಾಗ ಉಡುಪಿ ಬೋರ್ಡ್ ಸ್ಕೂಲ್ನ ಆವರಣದಲ್ಲಿ ಸುಮಾರು 150 ಜನ, ಯಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರೆ, ಭಿಕ್ಷುಕರಾಗಿರ್ಬಹುದು, ಅಂಗವಿಕಲರಾಗಿರ್ಬೋದು, ಮನೆ ಮಠ ಇಲ್ಲ ಅವರಿಗೆ, ನಿರ್ಗತಿಕರು, ಅವರನ್ನೆಲ್ಲ ಕರ್ಕೊಂಡು ಬಂದು ಬೋರ್ಡ್ ಸ್ಕೂಲ್ ಇರಿಸಿ ಸಂಪೂರ್ಣವಾದಂಥ ಒಂದೂವರೆ ತಿಂಗಳೇನೋ ಲಾಕ್ಡೌನ್ ಇತ್ತು ಆ ಸಮಯದಲ್ಲಿ, ಆ 1.5 ತಿಂಗಳು ಅವರು ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಜನರ ದಾನಿಗಳ ತಗೊಂಡು ಅವರಿಗೆ ಬೇಕಾದ ಊಟೋಪಚಾರ, ಅವರಿಗೆ ದಿನನಿತ್ಯಕ್ಕೆ ಬೇಕಾದಂತಹ ಶೇವಿಂಗ್ ಮಾಡೋಕ್ಕಾಗ್ಬೋದು, ನಾನೇ ಎಲ್ಲರದು ಕೈ ಕಾಲಿದ ಉಗುರು ತೆಗೆದು ಅವ್ರನ್ನಷ್ಟು ಕ್ಲೀನ್ ಇಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ, ಸಂಪೂರ್ಣವಾದ ಎಲ್ಲ ದಾನಿಗಳ ಹತ್ರ ತಗೊಂಡು. ನಂತರ ನಾವು 1000 ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಟ್ಟಿದ್ದೇವೆ. ಕರ್ನಾಟಕ ಸಂಪೂರ್ಣವಾದ ಉಚಿತವಾದಂಥದ್ದು ಆಂಬ್ಯುಲೆನ್ಸ್. ಉಚಿತ ಹೇಗಂತಂದ್ರೆ ಈಗಲೂ ಇದೆ, ನಿಮ್ಮ ಹತ್ರ ಸಾಧ್ಯವಷ್ಟೊತ್ತು ಕೊಡ್ಬೋದು ನೀವು. ನಿಮ್ಮ ಇಲ್ಲ ಬಡವರಿಗೆ ದೊಡ್ಡಿನವರಿಗೆ ಅಂತಿಲ್ಲ, ಕೆಲಸ ದುಡ್ಡಿನವ್ರದ್ದು ದುಡ್ಡಿರುವುದಿಲ್ಲ. ಆಸ್ಪತ್ರೆ ಬಿಲ್ ಕಟ್ಟುವುದೇ ಬಹಳ ಕಷ್ಟದಲ್ಲಿ ಅವರು ಆಂಬ್ಯುಲೆನ್ಸ್ನವ್ರು 2,000 3,000 ಕೊಡೋದು ಎಲ್ಲಿಂದ ಕೊಡ್ಬೇಕು ಅವರು. ಅದಕ್ಕೋಸ್ಕರ ನಮ್ದು ನಿಮ್ಮ ಹತ್ರ ಇದ್ರೆ ಕೊಡಿ, ಇಲ್ಲದ ತೊಂದರೆ ನಾವು ಸರ್ ನಮ್ಮನ್ನು ಶಿಕಾರಿಪುರ ಕಳಿಸಿಕೊಟ್ಟಿದ್ದು, ಬಡವರು ಏನೂ ಇಲ್ಲ ತೊಂದರೆ, ನಾವೇ ಪೆಟ್ರೋಲ್ ಹಾಕಿ ಕಳಿಸಿಕೊಟ್ಟಿದ್ದು. ಇಂಥ ಹಲವಾರು ಸಮಾಜ ಕೆಲಸಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಉಂಟು. 24 hours ನಿಮ್ಮ ಆಂಬ್ಯುಲೆನ್ಸ್ ಅವೈಲೇಬಲ್ ಇರುತ್ತೆ. ಅದನ್ನು ಎನಿ ಟೈಮ್ ಕಾಲ್ ಬಂದರೆ ಎನಿ ಟೈಮ್ ಎಷ್ಟು ರಾತ್ರಿಗೆ ಬಂದು ನಾನೇ ಹೋಗ್ತೇನೆ. ಸ್ವತಃ ನೀವೇ ಹೋಗ್ತೀರಿ? ಹೌದು. ಕಳೆದ ಸಲ ಒಬ್ಬ ಕೊರೋನಾ ಟೈಮಲ್ಲಿ ಒಬ್ಬ ಪೇಷಂಟ್ ಇವ ಅವು ಪಾಸಿಟಿವ್ ಬಂದಿತ್ತು. ಆ ಪಿ ಕಿಟ್ ಹಾಕಿದ ಡಾಕ್ಟರ್ ನೋಡಿದ್ಕೊಂಡು ಹೆದರುದ ಕಿಡ್ನಿ ತೆಗಿತಾರೆ ಅಂತೇಳಿ. ಒಂದು ಆಂಬ್ಯುಲೆನ್ಸ್ ಅಲ್ಲಿ ಅವ್ನು ಹಾಕಿ ಕಳಿಸಿದ. ಅವಾಗ ಆಂಬ್ಯುಲೆನ್ಸ್ ಡ್ರೈವರ್ ಪಿ ಕಿಟ್ ಹಾಕಿದ ಅಂದ್ರೆ ಇವ ಆಂಬ್ಯುಲೆನ್ಸ್ ಇಂದ ಹಾರಿದ. ಇವ ನಂತರ ಅವರು ನನ್ನ ಆಂಬ್ಯುಲೆನ್ಸ್ ನನ್ನ ಪಿ ಕಿಟ್ ಹಾಕದೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ಯಾಕಂತಂದ್ರೆ ಅವನಿಗೆ ಒಂದು ಅಲ್ಲಿ ಚಿಕಿತ್ಸೆಗೆ ಸೇರಿಸುವಂತ ಅಗತ್ಯ ಇತ್ತು, ಅವನ ಮನೆ ಅಲ್ಲಿ ಇರುವಂತದ್ದು. ಇನ್ನು ಇಲ್ಲಿ ಅವನಿಗೆ ಸರಿಯಾದ ಸಮಯದ ಚಿಕಿತ್ಸೆ ಸಿಕ್ಕಿದ್ರೆ ಸಮಸ್ಯೆ ಆದ್ರೆ ಜನರಿಗೆ ಪಿಪಿ ಕಿಟ್ ಬಗ್ಗೆ ಆ ರೀತಿಯ ಒಂದು ಭಯ, ಫೋಬಿಯಾ ಅಂತ ನಾವು ಹೇಳ್ತೇವೆ, ನೋಡಿದ್ರೆ ಅದ್ರ ಭಯ ನಿಜವಾಗ್ಲು ಸೃಷ್ಟಿಯಾಗಿತ್ತು. ಸೃಷ್ಟಿ ಮಾಡಿಸಿದ್ರು, ಆದದಲ್ಲ ಸೃಷ್ಟಿ ಮಾಡಿದ್ದು ನಾವು ಸುಮ್ಮನೆ ಒಂದಷ್ಟು ಭಯಗಳನ್ನು ಬಿತ್ತಿ ಅಥವಾ ಜನರಿಗೆ ನಡುವೆ ಒಂಥರ ಆತಂಕವನ್ನು ಸೃಷ್ಟಿ ಮಾಡಿ ಬಿತ್ತಿದ್ದು. ಆದರೆ ಏನೋ ನಮ್ಮ ಮಾಧ್ಯಮಗಳಿರ್ಬೋದು, ಜನರಿರ್ಬೋದು, ವಾಸ್ತವದಲ್ಲಿ ನಾವೇನು ಮಾಡಬೇಕು ಇಂಥ ಸಂಕಷ್ಟ ಕಾಲದಲ್ಲಿ, ಅದು ಆರೋಗ್ಯ ಇರ್ಬೋದು ಅಥವಾ ಅದರ ಬಗ್ಗೆ ತುಂಬ ಮಾತನಾಡೋದಕ್ಕಿಂತ ಬಿಟ್ಟು ನಾವು ಆತಂಕ ಭಯವನ್ನೇ ಸೃಷ್ಟಿ ಮಾಡಿ ಒಂದಷ್ಟು ಜನರಿಗೆ ಪ್ರಯೋಜನ ಆಗಿರಬಹುದೇನೋ ಅದರಿಂದ ಕೂಡ. ಆಗಿರೋದು ಯಾರಿಗೆ ಏನು ಹೇಳೋದು. ಎಸ್, ಇದು ಹೆದ್ದಾರಿ ವಿಚಾರಕ್ಕೆ ನಾನು ಮತ್ತೆ ಬರುವಂಥದ್ದು. ಈಗ ನಿಮ್ಮ ಈ ಹೋರಾಟಕ್ಕೆ ನೀವು ಬೇರೆ ಬೇರೆ ಪಕ್ಷಗಳ ಬೆಂಬಲಗಳನ್ನು ಯಾಕೆ ಪಡೆಯಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ನಮ್ಮ ಈ ಮುಂದೆ ನಾವು ಯಾವ್ಯಾವ ಹೋರಾಟ ಮಾಡಿದ್ದೇವೆ, ನಮ್ಮ ಹೋರಾಟಗಳು ಸಂಪೂರ್ಣವಾಗಿ ರಾಜಕೀಯೇತರವಾದಂಥ ಹೋರಾಟ. ನಮ್ಮ ಹೋರಾಟದೊಟ್ಟಿಗೆ ರಾಜಕೀಯದನ್ನು ನಾವು ಸೇರಿಸುವುದಿಲ್ಲ, ಬೇರೆ ರಾಜಕೀಯದವರೊಟ್ಟಿಗೆ ನಮ್ಮ ಅವರ ಹೋರಾಟ ಹೋಗುವುದೂ ಇಲ್ಲ. ನಮಗೆ ರಾಜಕೀಯ ಬೇಡ. ನಮ್ಮ ಹೋರಾಟಗಳು 99% ಹೋರಾಟಗಳು ಯಶಸ್ಸು ಕಂಡಿದೆ. ಯಾಕಂತಂದ್ರೆ ನಾವು ಒಂದೇ ಮಾತು, ನಮ್ಮ ಡಬಲ್ ಸ್ಟ್ಯಾಂಡರ್ಡ್ ಮಾತಿಲ್ಲ. ಈ ರಾಜಕೀಯ ಪಕ್ಷದವ್ರದ್ದು ಹೇಗೆ ಅವರ ಬೇಳೆ ಬೇಯಿಸ್ಕೊಳ್ಸ್ಕೊಳ್ಳೋಣ, ಹಲವಾರು ಬೇಡಿಕೆಗಳಿರ್ತರೆ, ನಾವು ಅಡ್ಡಗೋಡೆ ಮೇಲೆ ದೀಪ ಇಡುವುದಿಲ್ಲ. ನಾವು ಈ ವಿಷಯದಲ್ಲಿ ನೋಡಿ, ನಮಗೆ ಲೈಟ್ ಆಗಬೇಕು ಒಂದೇ ಜನಪರ ಕಾಳಜಿ ಇದ್ದ ಮಾತು ಇದು. ನಿಜಾಮುದ್ದೀನ್ ಅವರೇ, ಈಗ ಸಾಮಾನ್ಯವಾಗಿ ಜನರ ನಡುವೆ ಒಂದು ಮಾತಿರ್ತದೆ, ಎಲ್ಲ ಪಾರ್ಟಿಯವರೆಲ್ಲ ಸೇರಿದರೆ ಅಥವಾ ಒಂದೆರಡು ಪಾರ್ಟಿಯವರಾದರು ಅಥವಾ ಪ್ರತಿಪಕ್ಷದವರು ಆದರೂ ಸೇರಿಕೊಂಡರೆ ಹೋರಾಟ ಭಾರಿ ಯಶಸ್ವಿಯಾಗ್ತದೆ, ಅದಕ್ಕೆ ಆವಾಗ ಆಡಳಿತ ವ್ಯವಸ್ಥೆ ಬಗ್ತದೆ ಅಂತ ನೀವು ಹೇಳ್ತೀರಿ. ನಾವು ರಾಜಕೀಯ ರಹಿತವಾಗಿ ನಮ್ಮದು ಹೋರಾಟ ಅಂತ. ವಿಚಾರದಲ್ಲಿ ರಾಜಕೀಯ ರಹಿತವಾಗಿ ಇದ್ರೆ ಯಶಸ್ಸು ಕಂಡಿರುವಂಥದ್ದು. ನಾವು ಮೊದಲಿಂದನೂ ಹೋರಾಟ ಮಾಡಿಕೊಂಡು ಬಂದ ಹಿನ್ನೆಲೆಯನ್ನು ನೋಡಿದ್ರೆ ಎಲ್ಲವೂ ರಾಜಕೀಯ ರಹಿತವಾಗಿಯೇ ಮಾಡಿರುವಂಥದ್ದು. ಟೋಲ್ಗೇಟ್ನ ಪ್ರಥಮ ಹಂತದಲ್ಲಿ ಕೆಲವು ದೊಡ್ಡ ವಿಷಯಗಳಲ್ಲಿ ಕೂಡ ಹೋರಾಟವನ್ನು ನಡೆದಿತ್ತು. ಒಂದು ಈಗ ಟೋಲ್ಗೇಟ್ನ ವಿಚಾರ ಆಗಿರ್ಬೋದು, ಅಥವಾ ಈ ಆಸ್ಪತ್ರೆಯ ಒಂದು ಈ ಡಯಾಲಿಸಿಸ್ ಸೆಂಟರ್ನ ವಿಚಾರವಾಗಿರ್ಬೋದು, ಅಂಥದ್ರಲ್ಲಿ ನಮಗೆ ಹೋರಾಟದಲ್ಲಿ ಸಕ್ಸಸ್ ಕಂಡಿದೆ. ಅದಕ್ಕೆ ಆ ಉದ್ದೇಶವನ್ನು ಇಟ್ಟುಕೊಂಡು ಮುಂದಿನ ದಿನದಲ್ಲಿ ಕೂಡ ರಾಜಕೀಯ ರಹಿತವಾಗಿ ಹೋರಾಟ ಮಾಡಿದರೆ ನಮಗೆ ಸಕ್ಸಸ್ ಬರ್ತದೆ ಅನ್ನುವಂಥ ಒಂದು
ಎಸ್ ಹಾಗಿದ್ರೆ ಅನ್ಸರ್ ಅವರೇ, ಈಗ 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 ನೀವು ನಡ್ತಾ ಇರುವಂಥ ಈ ಒಂದು ದುಂದಿ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಅವರ ಫ್ಲಾಗ್ ಅಥವಾ ಅವರ ಪಕ್ಷದ ನೆಲೆಯಲ್ಲಿ ಬಂದು ಭಾಗಿಯಾಗಲಿಕ್ಕೆ ಅವಕಾಶ ಉಂಟಾ? ಖಂಡಿತವಾಗ್ಲು ನಾವು ಬರೋದಕ್ಕೆ ಯಾರಿಗೂ ಬೇಡ ಅಂತ ಹೇಳೋದಿಲ್ಲ. ಬಟ್ ಈ ಹೋರಾಟ ಅದ್ರ ಬಗ್ಗೆ ಮಾತಾಡೋದು, ರಾಜಕೀಯ ಮಾತಾಡಬಾರ್ದಷ್ಟೇ. ಆ ವಿಷಯದ ಬಗ್ಗೆ ಮಾತಾಡಿ ಹೋರಾಟ ನಡೆಸಿ, ನಮ್ಮೊಟ್ಟಿಗೆ ಕೈ ಜೋಡಿಸಿ. ಇಲ್ಲ ನೀವು ಮಾಡ್ತೀರಿ, ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ. ರಾಜಕೀಯ ವಿಚಾರ ಅಲ್ಲ, ಈ ಹೋರಾಟದ ವಿಷಯದಲ್ಲಿ ಮಾತ್ರ. ಈಗ ಹೋರಾಟ ಎಷ್ಟು ಜನ ಕೇಳ್ತಾರೆ ನಿಮ್ಗೆ ಯಾಕೆ ಮರೆ ಅಂತೇಳಿ. ನಮ್ಗೆ ಬೇಡ, ನೀವು ಬನ್ನಿ ಮುಂದೆ, ನಿಮ್ಮಿಂದ ನಾವು ಬರ್ತೇವೆ. ಯಾರು ಮುಂದೆ ಹೋಗಿದ್ದಾಗ ನಾವು ಮುಂದೆ ಹೋಗಿರುವಂತದ್ದು. ಈಗ ಯಾರು ಮುಂದೆ ಹೋಗದಿರುವಾಗ ಮುಂದೆ ಹೋಗಿರುವಂತ. ಹೌದು, ನೀವು ಮುಂದೆ ಹೋದ್ರೆ ನಿಮ್ಮಿಂದ ನಾವು ಬರ್ತೇವೆ. ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಒಂದು ಲೇವಡಿ ಮಾಡುವಂತ ಮಾತುಂಟು. ಸಾಮಾನ್ಯವಾಗಿ ಯಾವ ಜನದ ವರ್ಗದವರು ಅಂತ ಹೇಳಿದ್ರೆ ಅವರು ಯಾವತ್ತು ಯಾವ ಹೋರಾಟಕ್ಕೆ ಬಂದಿರುವುದಿಲ್ಲ. ಹೋರಾಟಗಾರರನ್ನು ಅಥವಾ ಯಾವುದೇ ಚಳವಳಿಗಾರರನ್ನು ಕಂಡ ತಕ್ಷಣ ಇವರಿಗೆ ಯಾಕೆ ಮಗರೇ ಮೆಕ್ಕಲಿಗೆ ದಾಯಿ ಅಂತ ಕೇಳುವಂಥದ್ದು ಪರಿಸ್ಥಿತಿ ಉಂಟು. ಎಸ್, ಇಲ್ಲಿ ಅನ್ಸಾರ್ ಅವರು ಹೇಳಿರುವಂಥ ಮಾತು, ಎಸ್ ನೀವು ಹೋರಾಟ ಮಾಡಲಿಲ್ಲ, ನಿಮ್ಮ ಪರವಾಗಿ ನಾವು ಮಾಡಿದ್ದೇವೆ. ನೀವು ಮುಂದಕ್ಕೆ ಬರಲಿಲ್ಲ, ಅದಕ್ಕೆ ನಿಮ್ಮ ಪರವಾಗಿ ನಾವು ನಿಮ್ಮ ಮುಂದಕ್ಕೆ ಹೋಗಿದ್ದೇವೆ, ಹಿಂದಿಂದ ಬನ್ನಿ. ಇಲ್ಲಾಂದ್ರೆ ನೀವು ಮುಂದಕ್ಕೆ ಹೋಗಿ ನಿಮ್ಮ ಹಿಂದಿಂದ ನಾವು ಬರ್ತೇವೆ. ಕರೆಕ್ಟ್. ಕೆಲವು ವಿಚಾರಗಳು ಏನಾಗ್ತದೆ ಅಂದ್ರೆ ನೀವು ಹೇಳಿದಾಗೆ ಕೆಲವರಿಗೆ ಖಾಲಿ ಇಂಥದ್ದೇ ಒಂದು ಚಟ, ಅಂದ್ರೆ ಇಂಥದ್ದು ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವವರಿಗೆ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹಿಸುವಂತ ಯೋಗ್ಯತೆ ಅವರಿಗಿಲ್ಲ. ಹಿಂದೆ ಕೂತ್ಕೊಂಡು ಮಾತಾಡುವಂಥದ್ದು, ಈ ಮೊಗಲೇದಾಗಿ ಮೊಗಲೇ ಇಲ್ಲಡ್ ಗುಲ್ಲರಾಬುಜಿ ನೀವು ಹೀಗೆ ಹೇಳಿದಾಗೆ ಇವರಿಗೆ ಸಾಮಾಜಿಕ ಒಂದು ಚಿಂತನೆ ಕೂಡ ಇವರಿಗೆ ಇರುವುದಿಲ್ಲ. ಬೇಡದೇ ಇರುವಂತ ವಿಚಾರಗಳಿಗೆ ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ಈಗ ನಾನು ಫಸ್ಟಿಗೆ ಹೇಳಿರುವಂಥದ್ದು ಕಮ್ಯುನಲ್ ಆಕ್ಟಿವಿಟೀಸ್ ಏನಾದರೂ ಒಂದು ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಎಷ್ಟು ಜನ ಬೇಕಾದರೂ ಇದ್ದಾರೆ. ಇಂಥ ಒಂದು ಸಾಮಾಜಿಕವಾಗಿರುವಂಥದ್ದಕ್ಕೆ ಬೆಂಬಲ ಕೂಡ ಕೊಡುವುದಿಲ್ಲ. ಹೋದವರನ್ನು ಕೂಡ ನಾನು ಫಸ್ಟಿಗೆ ಒಂದು ವಿಚಾರ ಹೇಳಿದೆ, ಕಾಲೆಳೆಯುವಂಥದ್ದು ಅಥವಾ ಅವರ ಬಗ್ಗೆ ಏನಾದರೂ ಒಂದು ಟೀಕೆ ಟಿಪ್ಪಣಿ ಮಾಡುವಂಥದ್ದು, ಇಂಥ ಕೆಲಸಗಳಲ್ಲಿ ಕೆಲವರು ಮುಂದಿರ್ತಾರೆ. ಮತ್ತೊಂದು ವಿಚಾರ, ಫಸ್ಟಿನಿಂದ ನಮ್ಮ ಒಂದು ವಿಚಾರ ಏನಂತ ಹೇಳಿದರೆ, ಈಗ ನಾವು ಮುಂದೆ ಹೋಗೋದು ಕಾಣಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನೀವು ಮುಂದೆ ಹೋಗಿ, ನಿಮ್ಮಿಂದ ನಾವಿದ್ದೇವೆ. ಎಸ್, ನಮಗೆ ಇರುವಂತದ್ದು ಸಕ್ಸಸ್ ಏನಂದ್ರೆ ಯಾವ್ದಾದ್ರು ಒಂದು ಯಶಸ್ವಿ ಆಗಬೇಕು ಕೂಡ ಬೇಡ. ವಿಷಯ ಹೇಳುವಂತದ್ದು ಯಾವುದೇ ಹೇಳಿ ತೊಂದ್ರೆ ಇಲ್ಲ, ನಾವು ಅದ್ರ ಬಗ್ಗೆ ಚಕಾರ ಎತ್ತದಿಲ್ಲ. ನಮ್ಗೆ ಬೇಕಾಗಿರುವಂತ ಸಮಸ್ಯೆಗೆ ಪರಿಹಾರ ಅದು ಯಾರು ಕೊಟ್ಟರು ಆಗ್ತದೆ. ಸಮಸ್ಯೆಗೆ ಪರಿಹಾರ ಆಗಬೇಕು. ಎಸ್, ಯಾರು ಹೋರಾಟದ ಮುಂಚೂಣಿ ನಾವೇ ಅಂತ ಹೇಳಿಕೊಂಡ್ರು ತೊಂದರೆ ಇಲ್ಲ, ಸಮಸ್ಯೆಗೆ ಪರಿಹಾರ ಆಗಬೇಕು ಅಂತ ನೀವು ಹೇಳುವಂಥದ್ದು. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮುಗಿಸುವಂಥ ಹೊತ್ತಲ್ಲಿ ನಾನು ಮತ್ತೊಮ್ಮೆ ಫೈನಲ್ ಆಗಿ ಕೇಳುವಂಥದ್ದು, ಅನ್ಸಾರ್ ಅವರೇ, ಎಷ್ಟು ದಿವಸ ಹೋರಾಟ ಮುಂದುವರಿಯುತ್ತದೆ? ಇವರು ಎಲ್ಲಿವರೆಗೆ ಸರಿ ಮಾಡಿದ್ರೆ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದೆ, ನಿರಂತರವಾದಂಥ ಹೋರಾಟ. ನಾವು ಸ್ವಲ್ಪ ಹಠಮಾರಿ ಧೋರಣೆ ಅವರು. ನಿಮ್ಮ ಹಠ ಮಾರ್ತನಕ್ಕೆ ನಮ್ಮ ಹಠ ಮಾರ್ತನ ಯಾವಾಗಲೂ ಇದೆ. ಎಲ್ಲಿಯವರೆಗೆ ಸಮಸ್ಯೆಗೆ ಪರಿಹಾರ ಆಗೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ಉಂಟು. ಮೊದಲಿನ 2 ದಿನ ನಾವು ಶಾಂತಿಯುತವಾಗಿ ಯಾರಿಗೂ ಧಿಕ್ಕಾರ ಹಾಕಲಿ, ಯಾರಿಗೂ ಬೈಲಿಲ್ಲ. 3ನೇ ದಿನ ನಗರಸಭೆಗೆ ಬೈಲಿಕ್ಕೆ ಧಿಕ್ಕಾರ ಹಾಕಿದ್ವಿ ನಾವು. ನಿನ್ನೆ 4ನೇ ದಿವಸ ಉಡುಪಿ ಜಿಲ್ಲಾಡಳಿತಕ್ಕೆ ಸ್ವತಃ ಜಿಲ್ಲಾಧಿಕಾರಿಯವರಿಗೆ ಧಿಕ್ಕಾರ ಹಾಕಿದ್ದೇವೆ. ಇವತ್ತಿನಿಂದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು. ಶಾಸಕರಾಗಿರ್ಬೋದು, ಉಸ್ತುವಾರಿ ಮಂತ್ರಿ ಅವರಾಗಿರ್ಬೋದು, ಉಡುಪಿ ಸಚಿವರಾಗಿರ್ಬೋದು, ಯಾರ್ಯಾರಿದ್ದಾರೆ ಅಯೋಗ್ಯ ಜನಪ್ರತಿನಿಧಿಗಳು, ಇವರನ್ನು ವೋಟ್ ಹಾಕಿ ಕಳಿಸಿದೆ ಯಾಕೆ? ನಮಗೆ ಒಂದು ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿ, ನಮ್ಮ ಊರನ್ನು ಅಭಿವೃದ್ಧಿ ಮಾಡಲಿ, ಕತ್ತಲಿನ ಕೂಪಕ್ಕೆ ತಳ್ಳಲಿಕ್ಕೆ ಇವರನ್ನು ನಾವು ಕಳಿಸಿದಲ್ಲ. ಬೆಳಕು ಏನೋ ವಿದ್ಯುತ್ ಕಂಬದ್ದು ಸಮಸ್ಯೆ ಇಲ್ಲ, ತಂತಿಯದು ಸಮಸ್ಯೆ ಇಲ್ಲ, ಎಲ್ಲ ಇದೆ. ಹೇಳಿ ಅಲ್ವಾ ಸರ್, ಸಮಸ್ಯೆ ಇದ್ರೆ ಹೇಳಿ. ನೋಡಿ, ಇಂಥ ಸಮಸ್ಯೆಯಿಂದ ಆಗ್ತಾ ಇಲ್ಲ, ನಮಗೆ 2 ದಿನ ಬೇಕು, 3 ದಿನ ಬೇಕು, 5 ದಿನ ಬೇಕು, ಅಥವಾ ನನ್ನ ಮಾತ್ರ ಆಗುದಿಲ್ಲ ಹೇಳಿ ಬಿಡ್ಲಿ. ಮಾತೇ ಎತ್ತುದಿಲ್ಲ ಅದ್ರ ಬಗ್ಗೆ. ಒಂದು ವೇಳೆ ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ಜನದ ಭಿಕ್ಷೆ ಎತ್ತಿ ಮಾಡ್ತೇವೆ ನಾವು. ಎಸ್. ಓಕೆ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕಳೆದ 4 ದಿವಸಗಳಿಂದ ಉಡುಪಿಯಲ್ಲಿ ನಡೀತಾ ಇರುವಂಥ ದುಂದಿ ಬೆಳಕಿನ ಪ್ರತಿಭಟನೆ ಅತ್ಯಂತ ಜನನಿಬಿಡ ಪ್ರದೇಶ ಮತ್ತು ಹೆದ್ದಾರಿ ಮತ್ತು ಜಂಕ್ಷನ್ ಉಡುಪಿಯ ಕರಾವಳಿ ಬೈಪಾಸ್ನಿಂದ ಅಂಬಾಗಿಲ ತನಕದ ಸರ್ವಿಸ್ ರಸ್ತೆಯಲ್ಲಿ ಕತ್ತಲಾಗ್ತಾ ಇದ್ದಂತೆ ಈಗ ನೀವು ದುಂದಿ ಬೆಳಕನ್ನು ನೋಡ್ತಾ ಇದ್ದೀರಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಓಡಾಡೋ ಜನರಿಗೆ ಪ್ರಯೋಜನ ಆಗಲಿ ಅಂತ ದುಂದಿ ಬೆಳಕು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಒಂದು ವೇಳೆ ಜಿಲ್ಲಾಡಳಿತ ಇನ್ನೂ ಕೂಡ ಹೋರಾಟಕ್ಕೆ ಸ್ಪಂದನೆ ಮಾಡದೆ ಹೋದರೆ ಮತ್ತು ನಮ್ಮಿಂದ ಆಗುವುದಿಲ್ಲ ಅಂದರೆ ಏನು ಆ ರಸ್ತೆಯನ್ನು ನಿರ್ವಹಣೆ ಮಾಡ್ತಾ ಇರೋ ಗುತ್ತಿಗೆದಾರರ ಕಂಪನಿಗಳನ್ನು ಅವರ ಜೊತೆಗೆ ಈ ವಿಚಾರವಾಗಿ ಸ್ಪಂದಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ ಅಂತ ಕೈ ಚೆಲ್ಲಿದರೆ
ಅದನ್ನು ಬಹಿರಂಗವಾಗಿ ಮಾಧ್ಯಮದ ಮೂಲಕ ನೀವು ಹೇಳಿದ್ದೆ ಆದರೆ ನಾವು ಭಿಕ್ಷೆ ಎತ್ತಿ ಆದರೂ ಈ ಭಾಗದ ಏನು ಜಾಗಕ್ಕೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಮಾಡ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದವರು ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಅರ್ಥ ಮಾಡಿಕೊಳ್ಳಿ, ಜಿಲ್ಲಾ ಸಚಿವರುಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ಈ ಬಗ್ಗೆ ಸ್ಪಂದಿಸುವಂತಾಗಲಿ. ಎಸ್, ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಅನ್ಸಾರ್ ಅಹಮದ್ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಕಾಪು ತಾಲೂಕು ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂಥ ಸೈಯದ್ ನಿಜಾಮುದ್ದೀನ್ MS ನಿಮಗೆ ಕೂಡ ಪ್ರೀತಿ ಧನ್ಯವಾದಗಳು ಸರ್. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.